ಹರೇ ಕೃಷ್ಣ. 18 ದಿವಸಗಳಲ್ಲಿ ಭಗವದ್ಗೀತೆ ಕಲಿಯುವ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಅಧ್ಯಾಯ 2 ಗೀತೆಯ ಸಾರಾಂಶ. ಇಲ್ಲಿ ಅಧ್ಯಾಯ 2 ಗೀತೆಯ ಸಾರಾಂಶ ಎಂದು ಯಾಕೆ ಹೇಳಲಾಗಿದೆ ಅಂದ್ರೆ, ಇಲ್ಲಿ ಕರ್ಮಯೋಗದ ಬಗ್ಗೆ, ಭಕ್ತಿ ಯೋಗದ ಬಗ್ಗೆ, ಜ್ಞಾನ ಯೋಗದ ಬಗ್ಗೆ ಎಲ್ಲ ಈ ಅಧ್ಯಾಯದಲ್ಲಿ ಭಗವಂತ ತಿಳಿಸ್ತಾನೆ. ಅಂದ್ರೆ 1ರಿಂದ 10ನೇ ಶ್ಲೋಕದಲ್ಲಿ ಅರ್ಜುನನ ನಿರ್ಧಾರ ಮತ್ತು ಕೃಷ್ಣನನ್ನು ಗುರುವಾಗಿ ಸ್ವೀಕರಿಸ್ತಾನೆ. 11ರಿಂದ 30 ಜ್ಞಾನ ಸಾಂಖ್ಯ ಯೋಗದ ಬಗ್ಗೆ ಅಂತ ಹೇಳಿದ್ರೆ ದೇಹ ಮತ್ತು ಆತ್ಮದ ಬಗ್ಗೆ. 31ರಿಂದ 37ನೇ ಶ್ಲೋಕದಲ್ಲಿ ಸಕಾಮ ಕರ್ಮಯೋಗ, ಕೆಲಸದಲ್ಲಿ ಆಸಕ್ತಿ, ಫಲದಲ್ಲಿ ಆಸಕ್ತಿ. 38ರಿಂದ 53ನೇ ಶ್ಲೋಕದಲ್ಲಿ ನಿಷ್ಕಾಮ ಕರ್ಮಯೋಗ, ಕೆಲಸದಲ್ಲಿ ಆಸಕ್ತಿ ಇದೆ, ಫಲದಲ್ಲಿ ಆಸಕ್ತಿ ಇಲ್ಲ. 54ರಿಂದ 72 ಸ್ಥಿತ ಪ್ರಜ್ಞ ಅಂದ್ರೆ ಮುಕ್ತಾತ್ಮನ ಗುಣಲಕ್ಷಣಗಳು ಅಂತ ಹೇಳಿ ಇಲ್ಲಿ ತಿಳಿಸಲಾಗ್ತದೆ. ಗೀತೆಯ ಎಲ್ಲಾ ವಿಷಯ ಈ ಅಧ್ಯಾಯದಲ್ಲಿ ಇದೆ. ಅಂದ ಮೇಲೆ ಮುಂದೆ 3ರಿಂದ 18 ಅಧ್ಯಾಯ ಭಗವಂತ ಯಾಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಉಳಿದ ಅಧ್ಯಾಯದಲ್ಲಿ ಅದನ್ನು ವಿವರವಾಗಿ ಕೊಟ್ಟಿದ್ದಾರೆ. ಶ್ರೀ ರಾಧಾ ಗೋವಿಂದರ ಆಶೀರ್ವಾದವನ್ನು ಬೇಡುತ್ತಾ, ಶಿಲ ಪ್ರಭುಪಾದರ ಆಶೀರ್ವಾದವನ್ನು ಬೇಡುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಪ್ರಾರ್ಥನೆಯನ್ನು ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. हे कृष्णा करुणा सिंधु दीनबंधो जगत्पते गोपेश गोपिका कांता राधा कांता नमोस्तुते. तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये. वाञ्छा कल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः. नमो विष्णुपादाय कृष्णप्रेष्ठाय भूतले श्रीमते भक्तिवेदांता स्वामिनिति नामिने. नमस्ते सारस्वती देवे गौरवाणी प्रचारिणे निर्विशेषा शून्यवादी पाश्चात्यदेशतारिणे. जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्तवृंदा. हरे कृष्णा कृष्ण कृष्णा हरे 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 राम 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 हरे हरे. श्री श्री राधा गोविंद की जय. श्री श्री गौरनिताय की जय. श्रील प्रभुपाद की जय. हरे कृष्ण. ಅರ್ಜುನನ ಆಕ್ಷೇಪಣೆಗೆ ಕೃಷ್ಣನ ಪರಿಹಾರಗಳು ಇವತ್ತಿನ ಅಧ್ಯಾಯದಲ್ಲಿ ನಾವು ತಿಳಿಯಲಿದ್ದೇವೆ. ಅರ್ಜುನ ಯಾಕೆ ಹೋರಾಡಲು ಬಯಸಲಿಲ್ಲ 5 ಕಾರಣಗಳನ್ನು ನೀಡ್ತಾನೆ. ಸಹಾನುಭೂತಿ, ಸಂತೋಷವಿಲ್ಲ, ಪಾಪ ಚಟುವಟಿಕೆಗಳ ಭಯ, ಇದು ಕುಟುಂಬ ಸಂಪ್ರದಾಯ ನಾಶ ಮತ್ತು ನಿರ್ಣಯ. ಅದಕ್ಕೆ ಭಗವಂತ ಉತ್ತರಿಸ್ತಾನೆ. 2ನೇ ಅಧ್ಯಾಯದಲ್ಲಿ 11ರಿಂದ 30ನೇ ಶ್ಲೋಕದಲ್ಲಿ ತಿಳಿಸ್ತಾನೆ ನಾವು ದೇಹವಲ್ಲ. 31ರಿಂದ 37ನೇ ಶ್ಲೋಕದಲ್ಲಿ ತಿಳಿಸ್ತಾನೆ ಸ್ವರ್ಗ ಅಥವಾ ರಾಜ್ಯ. 33 ಮತ್ತು 38ರಿಂದ 53ನೇ ಶ್ಲೋಕದಲ್ಲಿ ಭಕ್ತಿ ಚಟುವಟಿಕೆಯಲ್ಲಿ ಯಾವುದೇ ಪಾಪವಿಲ್ಲ. 45ರಿಂದ 46ನೇ ಶ್ಲೋಕ ಮತ್ತು 24ನೇ ಶ್ಲೋಕದಲ್ಲಿ ತಿಳಿಸಲಾಗ್ತದೆ ವರ್ಣಶಂಕರವನ್ನು ತಡೆಯಲು ಆದರ್ಶ ಪ್ರಾಯರಾಗಿರಿ. 41ನೇ ಶ್ಲೋಕದಲ್ಲಿ ದೃಢ ನಿಶ್ಚಯದಿಂದ ಸ್ವಾಮಿಗೆ ಸೇವೆ ಮಾಡಿ. ಯುದ್ಧ ಮಾಡದಿರಲು ಅರ್ಜುನ ಹೇಳಿದ 5 ಕಾರಣಗಳೇನು? ಇದನ್ನು ನೀವು ಚಾಟಲ್ಲಿ ಹಾಕ್ಬಹುದು. ಯುದ್ಧ ಮಾಡದಿರಲು ಅರ್ಜುನನು ನೀಡಿದ 5 ಕಾರಣಗಳು ಏನು?
ಓಕೆ, ಪಾಪದ ಭಯ ಪ್ರಜ್ವಲ್ ಅವರು ಉತ್ತರಿಸಿದ್ದಾರೆ. ಸಹಾನುಭೂತಿ ಚೈತನ್ಯ ಅವರು ಹೇಳಿದ್ದಾರೆ. ಎಸ್, 2 ಆಯ್ತು. ಬಂಧನಕ್ಕೆ ಹೋಗದಿದ್ರೆ ಅದಕ್ಕೆ ಫಿಯರ್ ಆಫ್ ಡೆಸ್ಟ್ರಾಯಿಂಗ್ ಓನ್ ಫ್ಯಾಮಿಲಿ, ಸಹಾನುಭೂತಿ, ಸಂತೋಷವಿಲ್ಲ. ಎಸ್, 3 ಆಯ್ತು. ಕುಟುಂಬ ಸಂಪ್ರದಾಯ ನಾಶ ಆಗುತ್ತೆ. ನಿರ್ಣಯ, ಎಸ್, 5 ಕಾರಣಗಳನ್ನು ಕೂಡ ಹಿಡಿದಿರಿ. ವೆರಿ ಗುಡ್, ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಎಸ್, ಅಧ್ಯಾಯ 1 ಮತ್ತು 2ರ ನಡುವಿನ ಸಂಪರ್ಕ. ಹಿಂದಿನ ಅಧ್ಯಾಯದಲ್ಲಿ ಅರ್ಜುನನು ಯುದ್ಧ ಮಾಡಲು ಒಲವು ಹೊಂದಿಲ್ಲ ಎಂದು ಸಂಜಯನ ಮಾತನ್ನು ಕೇಳಿ ಧೃತರಾಷ್ಟ್ರನಿಗೆ ಇದು ಪಾಂಡವರು ರಾಜ್ಯವನ್ನು ತ್ಯಜಿಸುತ್ತಾರೆ ಎಂದು ಸಂತೋಷವಾಯಿತು. ಈ ಅಧ್ಯಾಯದಲ್ಲಿ ಸಂಜಯನು ತನ್ನ ಪುತ್ರರಿಗೆ ರಾಜ್ಯವನ್ನು ಕಳೆದುಕೊಳ್ಳದಿರುವ ಧೃತರಾಷ್ಟ್ರನ ಭರವಸೆಯನ್ನು ನೋಡಿ ಕೃಷ್ಣನು ಅರ್ಜುನನನ್ನು ಯುದ್ಧಕ್ಕೆ ಹೇಗೆ ಪ್ರೇರೇಪಿಸುತ್ತಾನೆ ಎಂಬುದನ್ನು ವಿವರಿಸಲು ಪ್ರಾರಂಭಿಸಿದನು. ಇಲ್ಲಿ ಏನಾಗುತ್ತೆ, ಧೃತರಾಷ್ಟ್ರ ಮೊದಲನೇ ಅಧ್ಯಾಯದಲ್ಲಿ ಸಂತೋಷವಾಗಿರ್ತಾನೆ, ಪಾಂಡವರು ರಾಜ್ಯವನ್ನು ತ್ಯಜಿಸ್ತಾರೆ ಅಂತ ಹೇಳಿ. ಆದ್ರೆ ಅದಕ್ಕೆ ಸರಿಯಾಗಿ ಸಂಜಯ 2ನೇ ಅಧ್ಯಾಯದಲ್ಲಿ ತಿಳಿಸ್ತಾನೆ ಹೇಗೆ ಕೃಷ್ಣ ಅರ್ಜುನನನ್ನು ಯುದ್ಧಕ್ಕೆ ಪ್ರೇರೇಪಿಸ್ತಾನೆ ಅಂತ ಹೇಳಿ. ಅದನ್ನು ನಾವು ನೋಡೋಣ. ಅರ್ಜುನನನ್ನು ತನ್ನ ಸ್ವಂತ ಗುರು ಮತ್ತು ಪಿತಾಮಹನೊಂದಿಗೆ ಯುದ್ಧ ಮಾಡಲು ಹೇಳಲಾಯಿತು. ಇತಿಹಾಸದಲ್ಲಿ ಯಾರಾದರೂ ಇಂತಹ ತ್ಯಾಗ ಮಾಡಿದ್ದಾರೆಯೇ? ಉತ್ತರವನ್ನು ನೀವು ಚಾಟ್ ಅಲ್ಲಿ ನೀಡಬಹುದು. ಈಗ ಅರ್ಜುನನನ್ನು ಏನು ಹೇಳಿದ್ದಾರೆ? ಕೃಷ್ಣ ತನ್ನ ಸ್ವಂತ ಗುರು ಮತ್ತು ಪಿತಾಮಹನೊಂದಿಗೆ ಯುದ್ಧ ಮಾಡಲು ತಿಳಿಸಲಾಗಿದೆ. ಇತಿಹಾಸದಲ್ಲಿ ಈ ರೀತಿಯಾಗಿ ಯಾರಾದ್ರೂ ಇಂತಹ ತ್ಯಾಗ ಮಾಡಿದ್ದಾರೆಯೇ? ಇದನ್ನು ನೀವು ಚಾಟ್ ಅಲ್ಲಿ ಹಾಕ್ಬೋದು. ಪ್ರಶ್ನೆ ತಿಳಿಯಿತು ಅನ್ಕೊಳ್ತೇನೆ. ಓಕೆ, ನೀತಾ ಅವ್ರು ಹೇಳ್ತಾ ಇದಾರೆ ಇಲ್ಲ ಅಂತ ಹೇಳಿ. ಯಾರು ಕೂಡ ಎಸ್ ಅಂತ ಹೇಳ್ತಾ ಇಲ್ಲ. ಓಕೆ, ನೋಡೋಣ ಹಾಗಾದ್ರೆ. ಕೃಷ್ಣನಿಗಾಗಿ ತ್ಯಾಗ. ತಂದೆ ಮಗ, ಇದರಲ್ಲಿ ಪ್ರಹ್ಲಾದ್ ಮಹಾರಾಜರು ನಿಮ್ಗೆಲ್ಲ ಗೊತ್ತಿದೆ. ಹಿರಣ್ಯಕಶಿಪು ಹರಿದ್ವೇಷಿ ಆಗಿರ್ತಾನೆ. ಪ್ರಹ್ಲಾದ್ ಮಹಾರಾಜರು ಸದಾ ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಇರುವಂತದ್ದು. ತಂದೆಯ ಮಾತನ್ನು ಕೇಳೋದಿಲ್ಲ ಪ್ರಹ್ಲಾದ ಅಲ್ವಾ? ಕೃಷ್ಣನಿಗಾಗಿ ತ್ಯಾಗ ಮಾಡುವಂಥದ್ದು. ಹರಿಯಾಶ್ವಸ್ ಮತ್ತು ಬಹುಲಾಶ್ವಸ್ ಮತ್ತು ಚತುಷ್ಕುಮಾರರು ಬ್ರಹ್ಮರ ಮಕ್ಕಳಾಗಿರ್ತಾರೆ. ಅವರು ಬ್ರಹ್ಮ ಹೇಳ್ತಾರೆ ಏನಂತ ಹೇಳಿ, ಮದುವೆ ಆಗಿ ಅಂತೇಳಿ. ಆದ್ರೆ ಅವ್ರು ಕೇಳೋದಿಲ್ಲ. ಅವರು ಕೃಷ್ಣನಿಗಾಗಿ ಸೇವೆಯನ್ನು ಮಾಡುವಂಥದ್ದು. ನಂತರ ಓಕೆ, ಹಿರಿಯ ಅಣ್ಣ ಕಿರಿಯ ಸಹೋದರ ರಾವಣ ವಿಭೀಷಣ ರಾವಣನಿಗೆ ಹೇಳ್ತಾನೆ ಬುದ್ಧಿ ಮಾತನ್ನು ಹೇಳಿದಾಗ ರಾವಣ ಕೇಳೋದಿಲ್ಲ. ವಿಭೀಷಣ ಏನ್ ಮಾಡ್ತಾನೆ, ರಾವಣನ ಬಿಟ್ಟು ರಾಮನ ಹತ್ರ ಬರುವಂಥದ್ದು, ಶರಣಾಗುವಂಥದ್ದು ರಾಮನಿಗೆ ಬಂದು. ಅರ್ಚಕ ಆತಿಥೇಯ ಅಂದ್ರೆ ಶುಕ್ರಾಚಾರ್ಯರು ಮತ್ತು ಬಲಿ ಮಹಾರಾಜರು. ಶುಕ್ರಾಚಾರ್ಯರು ಹೇಳ್ತಾರೆ ಬಲಿ ಮಹಾರಾಜರಿಗೆ, ಬಂದಿರುವಂಥದ್ದು ವಾಮನ ರೂಪದಲ್ಲಿ ವಿಷ್ಣುವೇ, ನಿನ್ ದಾನವನ್ನು ಕೊಡ್ಬೇಡ ಅಂತೇಳಿ. ಆದ್ರೂ ಕೂಡ ಬಲಿ ಮಹಾರಾಜರು ಭಗವಂತ ನನ್ನ ಉದ್ಧಾರಕ್ಕಾಗಿಯೇ ಬಂದಿದ್ದಾನೆ ಅಂತ ಹೇಳಿ ಒಪ್ಪಿಕೊಳ್ಳುವಂಥದ್ದು. ಅಂದ್ರೆ ಗುರುವಿನ ವಿರುದ್ಧ ಹೋಗುವಂಥದ್ದು ಅಂತ ನೋಡ್ಬೋದು. ಕೃಷ್ಣನಿಗಾಗಿ ತ್ಯಾಗ. ಇನ್ನು ಗಂಡ ಹೆಂಡತಿಯರಲ್ಲಿ ಯಾಜ್ಞಿಕ ಬ್ರಾಹ್ಮಣ ಪತ್ನಿಯರು ಒಮ್ಮೆ ಕೃಷ್ಣ ಬಲರಾಮರು ಹೋಗ್ತಾರೆ. ಅಲ್ಲಿ ಯಾಜ್ಞಿಕ ಬ್ರಾಹ್ಮಣರು ಯಾಗವನ್ನು ಮಾಡ್ತಾ ಇರ್ತಾರೆ.
ಕೃಷ್ಣ ಬಲರಾಮರು ಹೇಳ್ತಾರೆ ನಮ್ಗೆ ಹಸಿವಾಗ್ತಾ ಇದೆ ಅಂತೇಳಿ, ಆದ್ರೆ ಅವರು ಭಗವಂತನನ್ನು ಗುರುತಿಸೋದಿಲ್ಲ. ಆದ್ರೆ ಅವರ ಪತ್ನಿಯರು ಅವರಿಗೆ ಊಟವನ್ನು ಕೊಡುವಂಥದ್ದು, ಇದನ್ನು ನಾವು ನೋಡ್ಬೋದು. ಓಕೆ, ಹಾಗೂ ಕುಟುಂಬ, ಇದರಲ್ಲಿ ಭರತ ಮಹಾರಾಜರು ಬಹಳ ಸಣ್ಣ ಏಜಲ್ಲೇನೆ ಅವರು ಕುಟುಂಬವನ್ನು ಬಿಟ್ಟು ಕಾಡಿಗೆ ಬಂದು ತಪಸ್ಸನ್ನು ಮಾಡುವಂಥದ್ದು. ಹಾಗೆ ರಘುನಾಥ್ ದಾಸ್ ಗೋಸ್ವಾಮಿ, ಭಗವಾನ್ ಚೈತನ್ಯ ಮಹಾಪ್ರಭುಗಳು, ಲಕ್ಷ್ಮಣ ಮತ್ತು ಪ್ರಭುಪಾದರು. ಸೊ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಹೇಳುವಂಥದ್ದು ನಮಗೆ, ಸ್ಥಾನೇ ಸ್ಥಿತ ವೇರ್ ಎವರ್ ಯು ಆರ್ ಯು ಚಾಂಟ್ ಅಂತೇಳಿ. ನಾವು ಗೃಹಸ್ಥರಾಗಿದ್ದುಕೊಂಡೇ ಭಗವಂತನ ಒಂದು ಸೇವೆಯನ್ನು ಮಾಡುವಂಥದ್ದು. ಓಕೆ, ಅಧ್ಯಾಯ 2ರ ಅವಲೋಕನ, ಅರ್ಜುನನ ಅನಿರ್ಣಯ. ಹರೇ ಕೃಷ್ಣ. ಕವಿತಾ ಅವರು ಹ್ಯಾಂಡ್ ರೈಸ್ ಮಾಡಿದ್ದೀರಾ, ಏನ್ ಹೇಳಿ, ಅನ್ಮ್ಯೂಟ್ ಮಾಡಿ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳಿ. ಏನಿಲ್ಲ, ಜಸ್ಟ್ ಓಕೆ, ಇಲ್ಲಿ ಅಧ್ಯಾಯ 2ರ ಅವಲೋಕನ ಅಂದ್ರೆ ಅರ್ಜುನನ ಅನಿರ್ಣಯ, ಮೊದಲನೇ ಶ್ಲೋಕದಿಂದ 10ನೇ ಶ್ಲೋಕದಲ್ಲಿ ನೋಡ್ಬೋದು. ದೇಹ ಮತ್ತು ಆತ್ಮದ ವಿಶ್ಲೇಷಣೆ 11ರಿಂದ 30ನೇ ಶ್ಲೋಕದಲ್ಲಿ. ನಿಗದಿತ ಕರ್ತವ್ಯಗಳನ್ನು ನಿರ್ವಹಿಸುವುದು 31ರಿಂದ 37ನೇ ಶ್ಲೋಕದಲ್ಲಿ. ಅಂದ್ರೆ ಇಲ್ಲಿನ 4 ವರ್ಣಗಳ ಬಗ್ಗೆ ತಿಳಿಸಲಾಗ್ತದೆ. ವರ್ಣಾಶ್ರಮಗಳು ನೋಡ್ಬೋದು ನೀವು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ನಂತರ ನಿಷ್ಕಾಮ ಕರ್ಮಯೋಗ 38ರಿಂದ 53ನೇ ಶ್ಲೋಕ. ಮುಕ್ತ ಆತ್ಮದ ಲಕ್ಷಣಗಳು, ಇದು ಮುಕ್ತ ಆತ್ಮದ ಗುಣಗಳು 54ರಿಂದ 72ನೇ ಶ್ಲೋಕದಲ್ಲಿ. ಸ್ಥಿತ ಪ್ರಜ್ಞನ ಲಕ್ಷಣಗಳು. ಈಗ ಮೊದಲನೇ ಶ್ಲೋಕವನ್ನು ನೋಡೋಣ. ಸ್ವಲ್ಪ ಮೌಸ್ ಏನೋ ಪ್ರಾಬ್ಲಮ್ ಇದೆ ಅನ್ಸುತ್ತೆ, ಸ್ವಲ್ಪ ಸ್ಲೋ ಆಗ್ತಾ ಇದೆ. ಎಸ್, ಕ್ಷಮಿಸಿ. ಶ್ರೀಲ ಪ್ರಭುಪಾದ ಕಿ ಜೈ. ಕಾರ್ಪಣ್ಯದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ ಯಚ್ಛ್ರೇಯಸ್ಯಾನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಕಾರ್ಪಣ್ಯದ ದೌರ್ಬಲ್ಯದಿಂದ ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೇನೆ. ಚಿತ್ತ ಸ್ವಾಸ್ಥ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇನೆ. ಇಂತಹ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಎಂದು ನಿಶ್ಚಯವಾಗಿ ಹೇಳು. ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದ ಆತ್ಮ. ದಯವಿಟ್ಟು ನನಗೆ ಮಾರ್ಗದರ್ಶನ ಮಾಡು. ಇಲ್ಲಿ ಅರ್ಜುನ ಒಪ್ಪಿಕೊಳ್ತಾ ಇದ್ದಾನೆ, ಅವನು ಸಮಸ್ಯೆಯಲ್ಲಿದ್ದಾನೆ ಅಂತ ಹೇಳಿ. ಇಲ್ಲಿ ತನಕ ಕೃಷ್ಣನ ಗೆಳೆಯನಾಗಿದ್ದ, ಈಗ ರಸ ಚೇಂಜ್ ಆಯ್ತು. ಅಂದ್ರೆ ಆ ಸಾಕ್ಯ ರಸದಿಂದ ಇಲ್ಲಿ ದಾಸ್ಯ ರಸಕ್ಕೆ ಬಂದ. ಗೆಳೆಯನಾಗಿದ್ದವನು ಈಗ ಶಿಷ್ಯನಾಗಿದ್ದಾನೆ. ಈಗ ನಾವು ಕೂಡ ಹೇಳ್ತೇವೆ ಭಗವಂತನಿಗೆ ಶರಣಾಗುತ್ತೇವೆ ಅಂತೇಳಿ. ಆದ್ರೆ ಶರಣಾಗುವುದು ಅಂತ ಹೇಳಿದ್ರೆ ಏನು ಅಂತ ನಾವು ಮೊದಲಿಗೆ ತಿಳಿಬೇಕು. ಶರಣಾಗುವುದು ಅಂತ ಹೇಳಿದ್ರೆ ಯಾವುದೆಲ್ಲ ಆ ಕೃಷ್ಣನಿಗೆ ಪ್ರಿಯವಾಗಿರ್ತದೆ ಅದನ್ನ ನಾವು ಮಾಡ್ಬೇಕು. ಕೃಷ್ಣ ಪ್ರಜ್ಞೆಗೆ ಯಾವುದೆಲ್ಲ ಪೂರಕವಾಗಿರ್ತದೆ, ಅನುಕೂಲಕರವಾಗಿರ್ತದೆ, ಅದನ್ನ ನಾವು ಮಾಡ್ಬೇಕು.
ಯಾವುದೆಲ್ಲ ಅನುಕೂಲಕರವಲ್ಲ ಅದನ್ನು ನಾವು ಮಾಡಬಾರ್ದು. ಆದ್ರೆ ನಾವು ಏನ್ ಮಾಡ್ತೇವೆ, ನಮ್ಮ ಇಚ್ಛಾನುಸಾರವಾಗಿ ನಾವು ನಡೆದುಕೊಳ್ಳೋದು, ಮತ್ತೆ ಹೇಳ್ತೇವೆ ನಾವು ಭಗವಂತನಿಗೆ ಶರಣಾಗಿದ್ದೇವೆ ಅಂತೇಳಿ. ಆದ್ರೆ ಅದು ಶರಣಾಗತ ಅಂತ ಹೇಳೋದಿಲ್ಲ. ಈಗ ಭಕ್ತನಿಗೆ ಮತ್ತು ಅಭಕ್ತನಿಗಿರುವ ವ್ಯತ್ಯಾಸ ಏನಂತ ಹೇಳಿದ್ರೆ, ಭೌತಿಕದಲ್ಲಿ ಈಗ ಪ್ರಮೋಷನ್ ಆಗೋದು ಅಂತ ಹೇಳಿದ್ರೆ ಅವರು ಅದೇ ರೀತಿ ಇಲ್ಲಿ ಆಧ್ಯಾತ್ಮಿಕದಲ್ಲಿ ಪ್ರಮೋಷನ್ ಆಗೋದು ಅಂತ ಹೇಳಿದ್ರೆ ನಮಗೆ ಭಗವಂತನಲ್ಲಿ ನಂಬಿಕೆ ಹೆಚ್ಚಾಗುವಂಥದ್ದು, ಭಗವಂತ ನನ್ನನ್ನು ರಕ್ಷಣೆ ಮಾಡ್ತಾನೆ ಅನ್ನುವಂಥದ್ದು, ಆ ಒಂದು ದೃಢವಾದ ನಂಬಿಕೆ ನಮ್ಮಲ್ಲಿ ಇರಬೇಕು. ಕೃಷ್ಣ ಹೇಳ್ತಾನೆ ಏನಂತ ಹೇಳಿದ್ರೆ, ಸರ್ವ ಯೋನಿಷು ಕೌಂತೆಯ, ಎಲ್ಲಾ ಜೀವಿಗಳು ನನ್ನ ಮಕ್ಕಳು ಅಂತ ಹೇಳಿ. ಹೇಗೆ ಅಂತ ಹೇಳಿದ್ರೆ, ಈಗ ತಂದೆಗೆ ಈಗ 10 ಮಕ್ಕಳಿದ್ರೆ ಎಲ್ಲಾ ಮಕ್ಕಳಿಗೆ ಸಮಾನವಾಗಿ ಅವನು ಊಟ ಕೊಡ್ತಾನೆ. ಒಂದು ಮಗುವಿಗೆ ಮಾತ್ರ ಕೊಡೋದು ಆ ರೀತಿ ಮಾಡೋದಿಲ್ಲ. ಅದೇ ರೀತಿ ಕೃಷ್ಣ ಎಲ್ಲರೂ ಕೂಡ ಕೃಷ್ಣನ ಮಕ್ಕಳಾಗಿರ್ತಾರೆ. ಹಾಗಾಗಿ ಕೃಷ್ಣನಲ್ಲಿ ನಮಗೆ ದೃಢವಾದ ನಂಬಿಕೆ ಇರಬೇಕು. ಕೃಷ್ಣ ನಮ್ಮ ಗಾರ್ಡಿಯನ್ ಮಾಸ್ಟರ್ ಅಂತ ಹೇಳಿ. ಹಾಗಾಗಿ ಶರಣಾಗತಿ ಅಂತ ಹೇಳಿದ್ರೆ ನಾವು ಕೃಷ್ಣನ ಇಚ್ಛೆಯಂತೆ ನಡೆದುಕೊಳ್ಳುವಂಥದ್ದು, ಕೃಷ್ಣ ಹೇಗೆ ಹೇಳಿದಾನೆ ಆ ರೀತಿ ನಡೆದುಕೊಳ್ಳುವಂಥದ್ದು. ಈಗ ಬದುಕಿನ ಗೊಂದಲಗಳನ್ನು ಪರಿಹಾರ ಮಾಡಿಕೊಳ್ಳಲು ಮತ್ತು ಪರಿಹಾರ ವಿಜ್ಞಾನವನ್ನು ತಿಳಿಯಲು ನಾವು ಗುರು ಶಿಷ್ಯ ಪರಂಪರೆಯಲ್ಲಿರುವ ಒಬ್ಬ ಗುರುವಿನ ಬಳಿಗೆ ನಾವು ಹೋಗ್ಬೇಕು. ಈಗ ಪ್ರಭುಪಾದರ ಬಳಿಗೆ ನಾವು ಹೋದ್ರೆ ಏನಾಗುತ್ತೆ, ಪ್ರಭುಪಾದರು ನಮಗೆ ಗೈಡ್ ಮಾಡ್ತಾರೆ ಯಾವ ರೀತಿಯಾಗಿ ನಾವು ಭಕ್ತಿ ಸೇವೆಯನ್ನು ಮಾಡಬೇಕು, ಈ ಗೊಂದಲದಿಂದ ಹೇಗೆ ನಾವು ಪಾರಾಗಬಹುದು ಅಂತ ಹೇಳಿ. ಹಾಗೆ ಇಲ್ಲಿ ಕೃಷ್ಣನಿಗೆ ಅರ್ಜುನ ಶರಣಾಗುವಂಥದ್ದು, ಕೃಷ್ಣನನ್ನು ಗುರುವಾಗಿ ಸ್ವೀಕರಿಸ್ತಾನೆ. ಈಗ ಅರ್ಜುನನು ತನ್ನ ಸಂಸಾರದ ಸದಸ್ಯರಲ್ಲಿ ತನಗಿರುವ ಮೋಹ ಮತ್ತು ಅವರನ್ನು ಸಾವಿನಿಂದ ರಕ್ಷಿಸುವ ಬಯಕೆ, ಇವೇ ತನ್ನ ಗೊಂದಲಗಳಿಗೆ ಕಾರಣ ಅಂತ ಹೇಳಿ ಅವನು ಅರ್ಥ ಮಾಡಿಕೊಂಡಿದ್ದ. ಈಗ ಐಹಿಕ ಗೊಂದಲಗಳಲ್ಲಿ ಇರುವ ಮನುಷ್ಯ ಯಾರು ಅಂತ ಹೇಳಿದ್ರೆ ಅವನು ಬದುಕಿನ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳದವನು ಅಂತ ಹೇಳಲಾಗ್ತದೆ. ಇಲ್ಲಿ ಅರ್ಜುನ ಯುದ್ಧ ಮಾಡುವುದು ತನ್ನ ಕರ್ತವ್ಯ ಮತ್ತು ಈ ಕರ್ತವ್ಯವು ತನಗಾಗಿ ಕಾಯ್ತಿದೆ ಅಂತ ಅವನಿಗೆ ತಿಳಿದಿತ್ತು. ಆದ್ರೂ ಕೂಡ ಅವನೇನ್ ಮಾಡ್ತಾನೆ, ತನ್ನ ಕೃಪಣತೆಯ ದೋಷದಿಂದ, ಇಲ್ಲಿ ನೋಡ್ಬೋದು ಇವು ಕಾರ್ಪಣ್ಯ ದೋಷೋಪಹತ ಸ್ವಭಾವ, ತನ್ನ ಕೃಪಣತೆಯ ದೋಷದಿಂದ ಅವನಿಗೇನಾಗಿದೆ, ಈಗ ತನ್ನ ಕರ್ತವ್ಯವನ್ನು ಪಾಲಿಸೋದು ಸಾಧ್ಯವಾಗ್ಲಿಲ್ಲ. ಆದುದರಿಂದ ಅವನು ಪರಮ ಗುರುವಾದ ಕೃಷ್ಣನನ್ನು ನಿಶ್ಚಿತವಾದ ಪರಿಹಾರವನ್ನು ಹೇಳಿಕೊಡುವಂತೆ ಬೇಡ್ತಿದ್ದಾನೆ. ಕೃಷ್ಣನು ಭಗವದ್ಗೀತೆಯ ವಿಜ್ಞಾನದ ಮೂಲ ಗುರು ಮತ್ತು ಗೀತೆಯನ್ನು ಅರ್ಥ ಮಾಡಿಕೊಂಡ ಮೊದಲ ಶಿಷ್ಯ ಅರ್ಜುನ. ನಾವು ನಮ್ಮ ಜೀವನದಲ್ಲಿ ಕೃಷ್ಣನಿಗೆ ಹೇಗೆ ಶರಣಾಗ್ಬೋದು, ಇದನ್ನು ನೀವು ಝೂಮ್ ಚಾಟ್ ಅಲ್ಲಿ ಉತ್ತರವನ್ನು ಹಾಕ್ಬೋದು. ನಾವು ನಮ್ಮ ಜೀವನದಲ್ಲಿ ಕೃಷ್ಣನಿಗೆ ಹೇಗೆ ಶರಣಾಗ್ಬೋದು. ಈಗ ಹೇಗೆ ಅಂತ ಹೇಳಿದ್ರೆ ಅರ್ಜುನನಿಗೆ ತಿಳಿಯಿತು ತನ್ನ ಸಮಸ್ಯೆಗೆ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಿದಕ್ಕೆ ಆಗ್ತಾ ಇಲ್ಲ, ಪರಿಹರಿಸಿಕೊಳ್ಳಲು ನಾನು ಭಗವಂತನಿಗೆ ಶರಣಾಗ್ಬೇಕು ಅಂತೇಳಿ. ಆದ್ರೆ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ನಮ್ಮ ಎಲ್ಲಾ ಪ್ರಯತ್ನಗಳನ್ನು ಮಾಡಿದ ನಂತರ ಕಡೆಗೆ ನಾವು ಭಗವಂತನಿಗೆ ಮೊರೆ ಹೋಗ್ತೇವೆ ಅಂತ ಹೇಳಿ ತಿಳಿಯುವಂಥದ್ದು. ಈಗ ಇಲ್ಲಿ ಗಜೇಂದ್ರನು ಭಗವಂತನಿಗೆ ಶರಣಾಗುವಂಥದ್ದು, ಹಾಗೆ ಇಲ್ಲಿ ಬ್ರಹ್ಮ ಕೃಷ್ಣನಿಗೆ ಶರಣಾಗುವಂಥದ್ದು, ಪ್ರಹ್ಲಾದ ನರಸಿಂಹ ದೇವರಿಗೆ ಶರಣಾಗುವಂಥದ್ದು, ಹಾಗೆ ಹನುಮಾನ್ ರಾಮನಿಗೆ ಶರಣಾಗುವಂಥದ್ದು. ಈಗ ಉತ್ತಮ ಶಿಕ್ಷಕನಾಗುವುದು ಹೇಗೆ ಎಂದು ಶ್ರೀ ಕೃಷ್ಣನು ನಮಗೆ ಹೇಗೆ ತೋರಿಸ್ತಾನೆ, ಇದನ್ನು ನೀವು ಚಾಟಲ್ಲಿ ನೀಡಬಹುದು. ಉತ್ತಮ ಶಿಕ್ಷಕನಾಗುವುದು ಹೇಗೆ, ಶ್ರೀಕೃಷ್ಣನು ನಮಗೆ ಹೇಗೆ ತೋರಿಸ್ತಾನೆ. ಓಕೆ, ಶರಣಾಗುವುದು ಪ್ರಮೀಳಾ ಅವರು ಭಕ್ತಿ ಮುಖಾಂತರ ಹೇಳ್ತಿದ್ದಾರೆ, ನಾಗೇಶ್ ಅವರು ಕೂಡ ಭಕ್ತಿಯಿಂದ ಶರಣಾಗೋದು ಅಂತ ಹೇಳಿದ್ದು. ಅನ್ನು ನಾಗೇಶ್ ಅವರು ಅವನಿಗೆ ಪ್ರಿಯವಾದದ್ದು ಮಾಡಬೇಕು ಪುಣ್ಯದ ಕಾರ್ಯದಿಂದ. ಓಕೆ, ಶ್ರದ್ಧೆ ನಿಷ್ಠೆ. ಈಗ ಉತ್ತರ ಹೇಳ್ತಾ ಇರೋದು
ಆಕ್ಚುಲಿ ನಿಮ್ಮ ಹೆಸರಿಂದ ನೀವು ಬಂದ್ರೆ ಒಳ್ಳೇದು. ಸ್ಯಾಮ್ಸಂಗ್ ಗ್ಯಾಲಕ್ಸಿ ಈ ರೀತಿಗೆ ಹೆಸರಲ್ಲಿ ಬಂದ್ರೆ ನನಗೆ ಗೊತ್ತಾಗೋದಿಲ್ಲ, ನಿಮ್ಮನ್ನು ಹಾಗೆ ಕರಿಬೇಕಾಗ್ತದೆ. ರಾಣಿ ಅಚಾಲ್ಕರ್ ಹೇಳೋದು ಭಕ್ತಿ ಸೇವೆಯಿಂದ ಅಲ್ಲ. ಇಲ್ಲಿ ಪ್ರಶ್ನೆ ಬಂದಿರುವಂತದ್ದು ಉತ್ತಮ ಶಿಕ್ಷಕನಾಗೋದು ಹೇಗೆ ಎಂದು ಶ್ರೀಕೃಷ್ಣನ್ ನಮ್ಗೆ ಹೇಗೆ ತೋರಿಸ್ತಾನೆ ನೋಡೋಣ. ತಮುವಾಚ ಹೃಷಿಕೇಶಃ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್ಮಧ್ಯೆ ವಿಷೀದಂತಾಮಿದಂ ವಚಃ. ಭರತನ ವಂಶಜನಾದ ಧೃತರಾಷ್ಟ್ರನೇ, ಆಗ ಎರಡು ಸೈನ್ಯಗಳ ಮಧ್ಯೆ ವಿಷಾದದಲ್ಲಿ ಮುಳುಗಿದ ಅರ್ಜುನನು ಅರ್ಜುನನನ್ನು ಕುರಿತು ಕೃಷ್ಣನು ನಸುನಗುತ್ತಾ ಈ ಮಾತುಗಳನ್ನು ಹೇಳಿದನು. ಅಂದ್ರೆ ಇಲ್ಲಿ ಅರ್ಜುನ ಹೇಳ್ತಾನೆ ಕೃಷ್ಣನಿಗೆ, ಕೃಷ್ಣ, ಎರಡೂ ಸೇನೆಗಳ ಮಧ್ಯೆ ರಥವನ್ನು ನಿಲ್ಲಿಸು, ಯಾರೆಲ್ಲ ಬಂದಿದ್ದಾರೆ ನನ್ಗೆ ನೋಡ್ಬೇಕು ಅಂತ ಹೇಳಿ. ಹಾಗೆ ನೋಡಿ ಅರ್ಜುನ ತುಂಬಾ ವಿಷಾದದಲ್ಲಿರ್ತಾನೆ. ಅದನ್ನ ನೋಡಿ ಇಲ್ಲಿ ಕೃಷ್ಣ ನಗುತ್ತಾ ಈ ಮಾತುಗಳನ್ನು ಹೇಳ್ತಾನೆ. ಇಲ್ಲಿ ಯಾಕೆ ನಗ್ತಾ ಇದ್ದಾನೆ ಕೃಷ್ಣ, ಯಾಕೆ ನಗಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಸ್ನೇಹಿತನು ಶಿಷ್ಯನಾಗಲು ತೀರ್ಮಾನಿಸಿದ ಅಂತ ಹೇಳಿ ಕೃಷ್ಣ ನಗ್ತಾ ಇದ್ದಾನೆ. ಇಷ್ಟವರೆಗೆ ಕೃಷ್ಣನ ಸ್ನೇಹಿತನಾಗಿದ್ದ ಅರ್ಜುನ ಈಗ ಶಿಷ್ಯನಾಗಲು ತಯಾರಾಗಿದ್ದಾನೆ ಅಂತ ಹೇಳಿದ್ರೆ, ಆ ಒಂದು ಸ್ನೇಹಿತರ ನಡುವೆ ಇರುವ ಒಂದು ಸಂಭಾಷಣೆಗೂ ಗುರು ಶಿಷ್ಯರ ನಡುವೆ ಹೇಗಿರ್ತದೆ, ಗಂಭೀರವಾದ ಒಂದು ಮಾತುಕತೆ ಇರುತ್ತೆ ಅಲ್ವಾ. ಅದಕ್ಕೆ ಇಲ್ಲಿ ಕೃಷ್ಣ ನಗಾಡ್ತಾ ಇರೋದು. ಗುರು ಮತ್ತು ಶಿಷ್ಯರ ನಡುವಿನ ಮಾತು ಎರಡು ಸೈನ್ಯಗಳ ಎದುರಿಗೆ ಬಹಿರಂಗವಾಗಿ ನಡೆಯುತ್ತೆ. ಇದರಿಂದ ಎಲ್ಲರಿಗೂ ಲಾಭವಾಗುತ್ತೆ. ಆದುದರಿಂದ ಭಗವದ್ಗೀತೆ ಎಲ್ಲರಿಗಾಗಿ ಆಡಿದ ಮಾತುಗಳು. ಸ್ನೇಹಿತರಾಗಲಿ ಶತ್ರುಗಳಾಗಲಿ ಎಲ್ಲರಿಗೂ ಅವನ್ನು ಕೇಳುವ ಸಮಾನವಾದ ಹಕ್ಕಿದೆ. ಶ್ರೀ ಭಗವಾನುವಾಚ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಃ. ಅಂದ್ರೆ ಇಲ್ಲಿ ಮೊದಲನೆಯ ಒಂದು ಪಾಯಿಂಟ್ ನೋಡ್ಬೋದು ನೀವು. ಏನ್ ಹೇಳ್ತಾರೆ, ಉತ್ತಮ ಶಿಕ್ಷಕ ಹೇಗೆ ಅಂತ ಹೇಳಿದ್ರೆ, ಕೃಷ್ಣ ಗದರಿಸುವುದಿಲ್ಲ, ಆದರೆ ಯಾವಾಗ್ಲೂ ನಗುತ್ತಿರುತ್ತಾನೆ. ಶಿಕ್ಷಕರಾದವರು ಹೇಗಿರ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಗದರಿಸೋದಲ್ಲ, ನಸು ನಗುತ್ತಾ ಶಿಷ್ಯನನ್ನು ತಿದ್ದುವಂಥದ್ದು. ಹಾಗೆ ಇಲ್ಲಿ ಎರಡನೇ ಒಂದು ಪಾಯಿಂಟ್ ಏನಂತ ಹೇಳಿದ್ರೆ, ಬೆಂಡ್ ಡೋಂಟ್ ಬ್ರೇಕ್ ಅಂತ. ಅಂದ್ರೆ ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ನೀನು ವಿದ್ವಾಂಸರಂತೆ ಮಾತುಗಳನ್ನಾಡುತ್ತಿದ್ದೀಯೇ, ಆದರೆ ಶೋಕಕ್ಕೆ ಯೋಗ್ಯರಲ್ಲದವರನ್ನು ಕುರಿತು ಶೋಕಿಸುತ್ತಿದ್ದೀಯೇ. ಪಂಡಿತರು ಸತ್ತವರಿಗಾಗಿ ಆಗಲಿ ಬದುಕಿರುವವರಿಗಾಗಿ ಆಗಲಿ ದುಃಖ ಪಡುವುದಿಲ್ಲ. ಭಗವಂತನು ಕೂಡಲೇ ಗುರುವಿನ ಸ್ಥಾನವನ್ನು ಸ್ವೀಕರಿಸಿ ಶಿಷ್ಯನನ್ನು ಪರೋಕ್ಷವಾಗಿ ಮೂರ್ಖನೆಂದು ಕರೆದು ದಂಡಿಸಿದನು. ಭಗವಂತನು ಹೀಗೆ ಹೇಳ್ತಾನೆ, ನೀನು ವಿದ್ವಾಂಸನಾಗೆ ಮಾತಾಡ್ತೀಯಾ, ಆದ್ರೆ ದೇಹವೆಂದ್ರೇನು ಮತ್ತು ಆತ್ಮವೆಂದ್ರೇನು ಅಂತ ತಿಳಿದ ವಿದ್ವಾಂಸರು ದೇಹದ ಯಾವುದೇ ಹಂತದ ವಿಷಯವಾಗಿ ದುಃಖಿಸೋದಿಲ್ಲ. ದೇಹವು ಹುಟ್ಟುತ್ತದೆ, ಇಂದು ನಾಳೆಯೋ ಅದು ಸೋಲಲೆಂದೇ ಸೃಷ್ಟಿಯಾದದು. ಆದುದರಿಂದ ದೇಹವು ಆತ್ಮದಷ್ಟು ಮುಖ್ಯವಲ್ಲ. ಇದನ್ನು ಅರಿತವನೇ ವಾಸ್ತವವಾಗಿಯೂ ವಿದ್ವಾಂಸ. ಅಂದ್ರೆ ಇಲ್ಲಿ ಇಂಡೈರೆಕ್ಟ್ ಆಗಿ ಹೇಳುವಂಥದ್ದು, ನೀನು ವಿದ್ವಾಂಸನ ತರ ಮಾತಾಡ್ತೀಯ, ಪಂಡಿತನ ತರ, ಆದ್ರೆ ನೀನು ಯಾವುದಕ್ಕಾಗಿ ಶೋಕ ಪಡ್ತಾ ಇದೀಯಾ ಅಂತ ಹೇಳಿ. ಈ ದೇಹವು ನಾಶವಾಗುವಂಥದ್ದು. ಹಾಗೆ ಇಲ್ಲಿ ಬೆಂಡ್ ಅಂಡ್ ಡೋಂಟ್ ಬ್ರೇಕ್ ಅಂತ ಹೇಳಿ ಯಾವ ರೀತಿಯಾಗಿ ಶಿಕ್ಷಕರಾದವರು ಶಿಷ್ಯನನ್ನು ತಿದ್ದುತ್ತಾ ಇದ್ದಾರೆ, ತಿಳಿ ಹೇಳ್ತಾ ಇದ್ದಾರೆ ಅಂತ ನೋಡ್ಬೋದು. ಶ್ರೀಕೃಷ್ಣ ಅತ್ಯುತ್ತಮ ಶಿಕ್ಷಕ. ಆಲಿಸುವುದು, ಈಗ ನೀವು ಮೊದಲನೇ ಅಧ್ಯಾಯದಲ್ಲಿ ನೋಡಿದ್ರಿ, ಕೃಷ್ಣ ಎಲ್ಲಿ ಕೂಡ ಮಾತನಾಡುವುದಿಲ್ಲ, ಎಲ್ಲವನ್ನು ಕೇಳಿಸಿಕೊಳ್ಳುವಂಥದ್ದು. ಇದು ಬಹಳ ಮುಖ್ಯ. ಗುರುವಾದವರು ಮೊದಲ ಅವರ ಆದ್ಯತೆ ಏನಂದ್ರೆ ಕೇಳುವಂಥದ್ದು. ಸಂಪೂರ್ಣ ಅಧ್ಯಾಯ 1 ಮೌನವಾಗಿರುವಂಥದ್ದು, ಮಧ್ಯದಲ್ಲಿ ಮಾತಾಡೋದಿಲ್ಲ. ಅರ್ಜುನನು ಸಿದ್ಧನಾಗಿ ಶರಣಾದಾಗ ಮಾತ್ರ ಗೀತೆಯ ಜ್ಞಾನವನ್ನು ಇಡ್ತಾರೆ. ಅಂದ್ರೆ ಅರ್ಜುನ ಕೃಷ್ಣನಿಗೆ ಶರಣಾಗಿದ ಮೇಲೆ ಅಷ್ಟೇ ಅವರು ಗೀತೆಯ ಬಗ್ಗೆ ತಿಳಿಸುವಂಥದ್ದು. ಅರ್ಜುನನ ಮೇಲೆ ಕೋಪವಿಲ್ಲದೆ ನಗುತ್ತಾನೆ.
ಅರ್ಜುನನ ಮೇಲೆ ಯಾವುದೇ ಕೋಪ ಇಲ್ಲ ಕೃಷ್ಣನಿಗೆ. ನಗಾಡ್ತಾನೆ ಎಲ್ಲವನ್ನು ತಿಳಿಸ್ತಾರೆ. ಬೆಂಡ್ ಆದರೆ ಬ್ರೇಕ್ ಅಲ್ಲ. ತಕ್ಷಣವೇ ಎಲ್ಲಾ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸ್ತಾನೆ. ಅರ್ಜುನ ಗೀತೆಯ ಉದ್ದಕ್ಕೂ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾನೆ. ಕೃಷ್ಣ ಉತ್ತರ ನೀಡ್ತಾನೆ. ಅರ್ಜುನನನ್ನು ಪ್ರೋತ್ಸಾಹಿಸುತ್ತಾನೆ. ಶಿಕ್ಷಕರಾದವನು ಏನ್ ಮಾಡ್ಬೇಕು? ಶಿಷ್ಯರನ್ನು ಪ್ರೋತ್ಸಾಹಿಸುವಂಥದ್ದು, ಎನ್ಕರೇಜ್ ಮಾಡುವಂಥದ್ದು. ಅರ್ಜುನನ ಆಯ್ಕೆಯನ್ನು ನೀಡಿ ಅರ್ಜುನನಿಗೆ ಏನ್ ಮಾಡ್ತಾನೆ? ಆಯ್ಕೆಯನ್ನು ನೀಡ್ತಾನೆ ಕೃಷ್ಣ. ನೀವು 18ನೇ ಅಧ್ಯಾಯದಲ್ಲಿ ನೋಡ್ಬೋದು. ಕಡೆಯದಾಗಿ ಎಲ್ಲಾ ಹೇಳಿದ್ಮೇಲೆ ಕೃಷ್ಣ ಹೇಳ್ತಾನೆ, ಎಲ್ಲಾ ಹೇಳಿ ಈಗ ನಿನ್ಗೆ ಬಿಟ್ಟದ್ದು, ನೀನೀಗ ಆಯ್ಕೆ ಮಾಡು, ಯುದ್ಧ ಮಾಡ್ಬೇಕಾ ಬೇಡವಾ ಅಂತೇಳಿ. ಈ ರೀತಿಯಾಗಿ ನಿಮಗೆ ಇಷ್ಟವಾದಂತೆ ಮಾಡು, ಒತ್ತಾಯಿಸುವುದಿಲ್ಲ. ಇದು ಉತ್ತಮ ಶಿಕ್ಷಕನ ಲಕ್ಷಣವಾಗಿರ್ತದೆ. ಶ್ರೀಕೃಷ್ಣನು ಮಾತನಾಡುವಾಗಲೆಲ್ಲ ಭಗವದ್ಗೀತೆ ಹೇಳುತ್ತದೆ, ಶ್ರೀ ಭಗವಾನ್ ಉವಾಚ. ಏಕೆ ಕೃಷ್ಣ ಉವಾಚ ಇಲ್ಲ? ಕೃಷ್ಣ ಉವಾಚ ಅಲ್ಲ ಅಂತ ಇದನ್ನ ನೀವು ಚಾಟಲ್ಲಿ ಹಾಕ್ಬೋದು. ಯಾಕೆ ಭಗವಾನ್ ಉವಾಚ ಅಂತ ಹೇಳಲಾಗ್ತದೆ? ಉತ್ತರವನ್ನು ನೀವು ಚಾಟಲ್ಲಿ ಹಾಕಿ. ಶ್ರೀ ಭಗವಾನ್ ಉವಾಚ, ಕೃಷ್ಣ ಉವಾಚ ಅಂತ ಅಲ್ಲ ಯಾಕೆ? ಪ್ರಶ್ನೆ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ ನಿಮ್ಗೆ. ಓಕೆ, ಇಲ್ಲಿ ಹೇಳ್ತಾ ಇರೋದು ನೀತಾ ಅವರು, ಕೃಷ್ಣ ಭಗವಂತನಾದುದರಿಂದ. ತುಂಗ ವಿದ್ಯಾ ಅವರು ಹೇಳ್ತಿರೋದು ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡೆಡ್. ಶ್ರುತಿ, ಕೃಷ್ಣನೇ ಭಗವಂತನು. ಅಶ್ವಿನಿ, ಭಗವಂತನು ಮಾತನಾಡಿಸುವುದು, ಕೃಷ್ಣ ಅಲ್ಲ. ಕೃಷ್ಣ ಭಗವಂತ ಒಬ್ರೆ. ಕೃಷ್ಣ ಹಿಮ್ಸೆಲ್ಫ್ ಇಸ್ ಭಗವಂತ್. ಎಸ್, ಶ್ರೀಕೃಷ್ಣ ನಾರಾಯಣೋ ಹರಿ. ಭಗವಂತನು ಎಲ್ಲಾ ಸಂಪತ್ತುಗಳ ಒಡೆಯ. ಭಗವಾನ್ ಅಂದ್ರೆ, ಭಗವಂತ ಅಂದ್ರೆ ಕೃಷ್ಣನೇ ಭಗವಂತ. ಶ್ರೀಕೃಷ್ಣ ಇಸ್ ದ ಫಾರ್ಮ್ ಆಫ್ ಭಗವಾನ್, ದ ಅಲ್ಟಿಮೇಟ್. ಹಿ ಈಸ್ ಸುಪ್ರೀಂ ಹೋಡ್ ಹಿಮ್ಸೆಲ್ಫ್. ಶ್ರೀಕೃಷ್ಣ ಪರಮಾತ್ಮ. ಓಕೆ, ಈಗ ನಾವು ಉತ್ತರವನ್ನು ನೋಡೋಣ. ಯಾಕೆ ಶ್ರೀ ಭಗವಾನ್ ವಾಚ ಅಂತ ಹೇಳ್ತಾರೆ ಅಂದ್ರೆ, ವ್ಯಾಸದೇವರ ತಂದೆ ಪರಾಶರ ಮುನಿಗಳು ಭಗವಾನ್ ಎನ್ನುವ ಸಂಸ್ಕೃತ ಪದವನ್ನು ವಿವರಿಸಿದ್ದಾರೆ. ಎಲ್ಲಾ ಸಂಪತ್ತು, ಎಲ್ಲಾ ಶಕ್ತಿ, ಎಲ್ಲಾ ಕೀರ್ತಿ, ಎಲ್ಲಾ ಸೌಂದರ್ಯ, ಎಲ್ಲಾ ಜ್ಞಾನ, ಎಲ್ಲಾ ವೈರಾಗ್ಯವನ್ನು ಹೊಂದಿರುವ ಪರಮ ಪುರುಷನನ್ನೇ ಭಗವಾನ್ ಎಂದು ಕರೆಯುವುದು. ಭಗವಾನ್ ಎಂದ್ರೆ ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣ, ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡೆಡ್. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸ ಶ್ರಿಯಃ ಜ್ಞಾನ ವೈರಾಗ್ಯ ಯೋಶ್ಚೈವ ಸನ್ನಾಂ ಭಗ ಇತಿಂಗನಃ. ವಿಷ್ಣು ಪುರಾಣದಲ್ಲಿ ಉಲ್ಲೇಖವಿದೆ. ಭಗ ಅಂದ್ರೆ ಐಶ್ವರ್ಯಗಳನ್ನು, ವಾನ್ ಅಂದ್ರೆ ಹೊಂದಿರುವವನು. ಯಾರು ಸಕಲ ಐಶ್ವರ್ಯವನ್ನು ಹೊಂದಿರ್ತಾರೆ ಅವರನ್ನು ಭಗವಾನ್ ಎಂದು ಕರೆಯುತ್ತಾರೆ. ಈಗ ನಿಮಗೆ ತಿಳಿಯಿತು ಭಗವಾನ್ ಅಂತ ಹೇಳಿದ್ರೆ ಏನು ಅಂತ. ಈಗ ನೀವು ನೋಡ್ಬೋದು, ಈಗ ಒಂದೊಂದು ವಿಷಯದಲ್ಲಿ ಈಗ ಕೆಲವರಲ್ಲಿ ಸಂಪತ್ತು ಇರ್ಬೋದು, ಶಕ್ತಿ ಇರ್ಬೋದು, ಆದ್ರೆ ಈ 6 ಗುಣಗಳು ಕೂಡ ಎಲ್ಲ ಒಬ್ಬರಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಕೃಷ್ಣನಲ್ಲಿ ಮಾತ್ರ ಇರ್ಲಿಕ್ಕೆ ಸಾಧ್ಯ, ಭಗವಂತನಲ್ಲಿ ಮಾತ್ರ ಇರ್ಲಿಕ್ಕೆ ಸಾಧ್ಯ. ಈಗ ಸೌಂದರ್ಯ ಏನ್ ಹೇಳ್ತಾರೆ? ಸೌಂದರ್ಯದಲ್ಲಿ ಈಗ ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ. ಕೋಟಿ ಕೋಟಿ ಮನ್ಮಥರ ಸೌಂದರ್ಯದಿಂದ ವಿಶೇಷವಾಗಿ ಶೋಭಿಸುವ ಆದಿ ಪುರುಷನಾದ ಗೋವಿಂದ. ಕೃಷ್ಣ ಆಕರ್ಷಕ ಇತಿ ಕೃಷ್ಣ ಅಂತ ಹೇಳಿದ್ರೆ, ಕೃಷ್ಣನನ್ನು ಸೌಂದರ್ಯದಲ್ಲಿ ಯಾರೂ ಮೀರಿಸಲು ಸಾಧ್ಯವಿಲ್ಲ. ಆದ್ಯಂ ಪುರಾಣ ಪುರುಷಂ ನವಯೌವನಂಚ. ಪುರಾಣ ಪುರುಷನು ಸದಾ ಯೌವನದಿಂದ ಶೋಭಿಸುತ್ತಿರುವನು. ನೀವು ಎಲ್ಲಿಯೂ ಆ ಒಂದು ಏಜ್ ಆಗಿರುವ ಕೃಷ್ಣನ ಫೋಟೋ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಯಾವಾಗಲೂ ಯಂಗಾಗಿರುವಂಥದ್ದು. ಈಗ ಉದಾಹರಣೆಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನು ಮತ್ತು ಕೃಷ್ಣನು ಸಮವಯಸ್ಕರಾಗಿರ್ತಾನೆ. ಅರ್ಜುನನಿಗೆ 70 ವರ್ಷ, ಆದ್ರೆ ಇಲ್ಲಿ ಕೃಷ್ಣ 16 ವರ್ಷದ ಯುವಕನಂತೆನೇ ಇರುವಂಥದ್ದು. 16 ವರ್ಷದ ನಂತರ ಅವ್ರಿಗೆ ಏಜ್ ಆಗೋದಿಲ್ಲ. ಕೃಷ್ಣನಷ್ಟು ಸುಂದರವಾಗಿರುವವರು ಯಾರೂ ಇಲ್ಲ. ಇನ್ನು ಜ್ಞಾನ, ಭಗವದ್ಗೀತೆಯನ್ನು ಲಕ್ಷಾಂತರ ವರ್ಷಗಳಿಂದ, ಹರೇ ಕೃಷ್ಣ, ಒಂದು ನಿಮಿಷ.
ಇಲ್ಲಿ ಜ್ಞಾನ ಭಗವದ್ಗೀತೆಯನ್ನು ಲಕ್ಷಾಂತರ ವರ್ಷಗಳಿಂದ ಸೂರ್ಯದೇವನಿಗೆ ಬೋಧಿಸಿದ್ರು. ನಂತರ 5,000 ವರ್ಷಗಳ ಹಿಂದೆ ಅರ್ಜುನನಿಗೆ ಬೋಧಿಸಿದ್ರು. ಹಿಂದೆ ಇತ್ತು, ಈಗ ಇದೆ, ಮುಂದೆಯೂ ಕೂಡ ಇದೆ. ಈ ಲೋಕಗಳಲ್ಲಿರುವ ಪ್ರತಿಯೊಂದು ಜೀವಿಯ ಬಗ್ಗೆ ಭಗವಂತನಿಗೆ ಗೊತ್ತಿದೆ, ಜ್ಞಾನ ಇದೆ. ಇನ್ನು ಶಕ್ತಿ, ವೃಂದಾವನದಲ್ಲಿ ಅವರು ಶ್ರೀಕೃಷ್ಣನಾಗಿ ಅವತರಿಸಿದಾಗ ತಮ್ಮ ಶಕ್ತಿಯನ್ನು ಪ್ರದರ್ಶಿಸಿದ್ರು. ಹೇಗೆ? 7 ದಿವಸಗಳ ಕಾಲ ಸತತವಾಗಿ ಹಗಲು ರಾತ್ರಿ ಅವರು ಏನ್ ಮಾಡ್ತಾರೆ, ಗೋವರ್ಧನ ಗಿರಿಯನ್ನು ತನ್ನ ಕಿರು ಬೆರಳಿನಲ್ಲಿ ಎತ್ತಿ ಹಿಡಿದು ಮತ್ತೊಂದು ಕೈಯಲ್ಲಿ ಅವರು ಕೊಳಲನ್ನು ಊದುತ್ತಾ ಸಂತೋಷದಿಂದ ಕೊಳಲನ್ನು ಊದುವಂಥದ್ದು. ಐಶ್ವರ್ಯ, ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನಂ ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ. ನಾವು ಲಕ್ಷ್ಮಿಯನ್ನು ಪೂಜೆ ಮಾಡ್ತೇವೆ ಸಂಪತ್ತಿಗಾಗಿ. ಇಲ್ಲಿ ಸಹಸ್ರಾರು ಲಕ್ಷ್ಮಿಯರಿಂದ ಸಂಭ್ರಮ ಪೂರ್ವಕ ಸೇವಿಸಲ್ಪಡುತ್ತಿರುವ ಆದಿಪುರುಷ. ಅಂತಹ ಸಹಸ್ರ ಲಕ್ಷ್ಮಿಯರು ಕೃಷ್ಣನ ಪಾದ ಸೇವೆ ಮಾಡಲು ನಿಂತಿದ್ದಾರೆ. ಎಲ್ಲಾ ಐಶ್ವರ್ಯವನ್ನು ಹೊಂದಿದ್ದಾನೆ ಕೃಷ್ಣ. ಕೀರ್ತಿ, ಕೃಷ್ಣನನ್ನು ಹಾಡಿ ಹೊಗಳ್ತಾರೆ, ಕೃಷ್ಣನ ಮಹಿಮೆಯನ್ನು ಹಾಡಿ ಹೊಗಳುವಂಥದ್ದು. ತ್ಯಾಗ, 12 ವರ್ಷಗಳ ಕಾಲ ವೃಂದಾವನದಲ್ಲಿ ಇದ್ದಂತಹ ಕೃಷ್ಣ ಅಕ್ರೂರ ಬಂದು ಕೃಷ್ಣನನ್ನು ಕರೆದುಕೊಂಡು ಹೋಗುವಾಗ ಏನಾಗುತ್ತೆ, ತಮ್ಮ ಜೀವನವನ್ನು ಕೂಡ ಕೊಡ್ಲಿಕ್ಕೆ ರೆಡಿ ಇರ್ತಾರೆ. ಗೋಪಬಾಲಕರು, ಗೋಪಿಗೆಯರು ಎಲ್ಲರೂ ಕೂಡ ಅವರೆಲ್ಲರನ್ನು ಬಿಟ್ಟು ಹೋಗ್ತಾನೆ ಕೃಷ್ಣ, ತಿರುಗಿ ಕೂಡ ನೋಡೋದಿಲ್ಲ. ಇದು ಎಂತ ತ್ಯಾಗ ಮನೋಭಾವ ಅಂತ ನೋಡ್ಬೋದು. ಇನ್ನೂ ಅವರ ಲೀಲೆಯನ್ನು ಮುಂದುವರಿಸುವುದಕ್ಕೋಸ್ಕರ ಹೋಗುವಂಥದ್ದು. ಈಗ ಇಲ್ಲಿ ನೋಡ್ಬೋದು ನೀವು, ನಮಗೆ ಎಷ್ಟು ದೂರ ನೋಡ್ಬೋದು, ನಮ್ಮ ದೃಷ್ಟಿ ಎಷ್ಟು ಅಂದ್ರೆ ನಮಗೆ ಈಗ ಒಂದಿಷ್ಟು ದೂರ ಅಷ್ಟೇ ನೋಡ್ಲಿಕ್ಕೆ ಆಗ್ತದೆ. ಮತ್ತೆ ಹತ್ತಿರ ಹೋಗಿ ನೋಡಿದಾಗ ಅಲ್ಲಿ ನಮಗೆ ಮರ ಕಾಣಿಸ್ತದೆ. ಇನ್ನೂ ಹತ್ತಿರ ಹೋಗಿ ನೋಡಿದಾಗ ಅಲ್ಲಿ ನಮ್ಗೆ ಏನ್ ಕಾಣಿಸುತ್ತೆ, ಒಂದು ನಿಮಿಷ, ಅಲ್ಲಿ ಮರದಲ್ಲಿ ಗಿಳಿ ಇದೆ, ಗಿಳಿ ಹಣ್ಣನ್ನು ತಿಂತಾ ಇದೆ. ಹಾಗಾಗಿ ಪ್ರಭುಪಾದರು ಹೇಳುವಂಥದ್ದು, ನಮಗೆ ಸೂರ್ಯ ಚಂದ್ರರ ಬೆಳಕಿಲ್ಲದಿದ್ರೆ, ವಿದ್ಯುತ್ ಶಕ್ತಿಯ ಬೆಳಕಿಲ್ಲದಿದ್ರೆ ನಮಗೆ ಏನು ಕಾಣಿಸುವುದಿಲ್ಲ. ನಮ್ಮ ಕಣ್ಣು ಇನ್ಸಿಗ್ನಿಫಿಕೆಂಟ್ ಅಂತ ಹೇಳ್ತಾರೆ. ಯಾಕೆಂದ್ರೆ ನಮ್ಮ ಕಣ್ಣು ಲಿಮಿಟೆಡ್. ಪ್ರಭುಪಾದರ ಬಳಿ ಅಂದ್ರೆ ಪಾಶ್ಚಾತ್ಯ ದೇಶದಲ್ಲಿ ಹೇಗೆ ಅಂದ್ರೆ ಯಂಗ್ಸ್ಟರ್ಸ್ ಎಲ್ಲ ಪ್ರಭುಪಾದರ ಬಳಿ ಹೋಗಿ ಪ್ರಶ್ನೆಯನ್ನು ಮಾಡ್ತಾರೆ, ಯಾವುದೇ ಒಂದು ಹಿಂಜರಿಕೆ ಇಲ್ಲದೆ. ಹಾಗೆ ಒಬ್ಬ ಹೇಳುವಂಥದ್ದು, ನನಗೆ ನೀವು ದೇವರನ್ನು ತೋರಿಸಬಹುದಾ ಅಂತ ಹೇಳಿ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ನಿನಗೆ ದೇವರನ್ನು ನೋಡುವ ಕಣ್ಣಿದ್ಯಾ? ಈ ಕಣ್ಣಿನಿಂದ ನೋಡ್ಲಿಕ್ಕೆ ಆಗ್ತದಾ? ಯಾಕೆಂದ್ರೆ ನಮ್ಮ ಚರ್ಮಚಕ್ಷು, ಈ ಭೌತಿಕ ಕಣ್ಣಿನಿಂದ ಭಗವಂತನ ನೋಡ್ಲಿಕ್ಕೆ ಆಗುದಿಲ್ಲ. ನಂತರ ಹೇಳ್ತಾರೆ ಪ್ರಭುಪಾದರು, ನಾನು ದೇವರನ್ನು ನೋಡಿದೀನಿ ಅಂತ ಹೇಳಿ ನಂಬ್ತೀಯಾ ಅಂತ ಹೇಳಿ. ಆಗ ಅವನು ಹೇಳ್ತಾನೆ ಇಲ್ಲ ಅಂತ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ನಿನ್ನ ಪ್ರಶ್ನೆ ಕೂಡ ಅಪರಿಪೂರ್ಣವಾಗಿದೆ. ಯಾಕಂತ ಹೇಳಿದ್ರೆ ಈ ಸೋ ಕಾಲ್ಡ್ ಸೈನ್ಸ್ ಅದು ಯಾವಾಗ್ಲೂ ಹೇಳುವಂಥದ್ದು ಪ್ರತ್ಯಕ್ಷ ಪ್ರಮಾಣದ ಬಗ್ಗೆ. ಪ್ರತ್ಯಕ್ಷ ಪ್ರಮಾಣ ಅಂತ ಹೇಳಿದ್ರೆ ಹೇಗೆ, ಈಗ ಅಮೆರಿಕ ಇದೆ, ಆದ್ರೆ ಒಬ್ಬ ನೋಡಿರೋದಿಲ್ಲ, ಅದಕ್ಕೆ ಅವನು ಹೇಳ್ತಾನೆ ಅದು ಅಮೆರಿಕ ಇಲ್ಲ ಅಂತ ಹೇಳಿ. ಅದೇ ರೀತಿ ದೇವರಿದ್ದಾರೆ, ಆದ್ರೆ ಅವನು ನೋಡಿರೋದಿಲ್ಲ, ಅದಕ್ಕೆ ಹೇಳುವಂಥದ್ದು ದೇವರಿಲ್ಲ ಅಂತ ಹೇಳಿ. ಇನ್ನು ಅನುಮಾನ ಅಂತ ಹೇಳಿದ್ರೆ, ಈಗ ಅವನ ಕ್ಲೋಸ್ ಫ್ರೆಂಡ್ ಯಾರಾದ್ರೂ ಹೋಗಿ ಅಮೆರಿಕಕ್ಕೆ ಹೋಗಿ ಹೇಳ್ತಾನೆ ಅಮೆರಿಕ ಹಾಗೆ ಇದೆ ಹೀಗೆ ಇದೆ ಅಂತ, ಆಗ ಇವನು ಅನುಮಾನಿಸೋದು, ಓ ಹಾಗೆ ಇದೆಯಾ ಅಮೆರಿಕ ಅಂತ. ಈ ರೀತಿಯಾಗಿ ಶಬ್ದ ಪ್ರಮಾಣ ಅಂದ್ರೆ ಶಾಸ್ತ್ರ ಹೇಳ್ತಾ ಇದೆ, ಎಸ್ ಕಿಂಗ್ಡಮ್ ಆಫ್ ಗಾಡ್, ಕೃಷ್ಣ, ವೈಕುಂಠ, ಗೋಲೋಕ ಅಂತ ಇದೆ, ಅದನ್ನು ಆಕ್ಸೆಪ್ಟ್ ಮಾಡುವಂಥದ್ದು. ಹಾಗಾಗಿ ಶಬ್ದ ಪ್ರಮಾಣ ಒಳ್ಳೆಯದು, ಈ ಪ್ರತ್ಯಕ್ಷ ಪ್ರಮಾಣ ಅನುಮಾನ ಒಳ್ಳೆಯದಲ್ಲ. ಸೋ ಕಾಲ್ಡ್ ಸೈನ್ಸ್ ಫಾಲೋ ಮಾಡುವಂಥದ್ದು ಇದನ್ನೇ, ಪ್ರತ್ಯಕ್ಷ ಮತ್ತು ಅನುಮಾನವನ್ನು. ಆದ್ರೆ ವೇದಿಕ್ ಸೈನ್ಸ್ ಇದನ್ನು ರಿಜೆಕ್ಟ್ ಮಾಡ್ತದೆ. ವೇದಿಕ್ ಸೈನ್ಸ್ ಹೇಳುವಂಥದ್ದು ಶಬ್ದ ಪ್ರಮಾಣ ಒಪ್ಪಿಕೊಳ್ಳಬೇಕು ಅಂತ ಹೇಳಿ. ಸೊ ಇದಕ್ಕೆ ಉದಾಹರಣೆಯಾಗಿ ನಾವು ನೋಡ್ಬೋದು, ಬ್ರಿಟಿಷರು ಭಾರತಕ್ಕೆ ಬಂದಾಗ ಭಾರತೀಯರು ಏನ್ ಮಾಡ್ತಾ ಇದ್ರು, ಈ ಸಗಣಿಯನ್ನು ಗೋಡೆಗೆ ಹಾಕ್ತಾ ಇದ್ರು, ಅದನ್ನು ಮತ್ತೆ ಒಣಗಿಸಿ ಅದನ್ನು ಉಪಯೋಗಿಸುವಂಥದ್ದು ಬೆಂಕಿ ಉರಿಸಲು. ಇದನ್ನ ನೋಡಿ ಬ್ರಿಟಿಷರಿಗೆ ಇದೇನಪ್ಪ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಭಾರತೀಯರು ಅಂತೇಳಿ ಒಂದು ರೀತಿಯಾಗಿ ಅಪಹಾಸ್ಯ ಮಾಡ್ತಾರೆ. ನಂತರ ಅವ್ರು ಏನ್ ಮಾಡ್ತಾರೆ, ಆದ್ರೆ ಇಲ್ಲಿ ಭಾರತೀಯರು ಅದನ್ನು ಶಬ್ದ ಪ್ರಮಾಣದ ಅನುಸಾರವಾಗಿ ಶಾಸ್ತ್ರ ಹೇಳ್ತಿದೆ ಅಂತ ಹೇಳಿ ಅವರು ಒಪ್ಪಿದ್ದಾರೆ.
ಆದ್ರೆ ಇವ್ರೇನ್ ಮಾಡ್ತಾರೆ, ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಮಾಡಿ ನಂತರ ಅವರು ಹೇಳ್ತಾರೆ, ಓ ಇದು ಕೌಡಂಗ್ ಈಸ್ ಪ್ಯೂರ್ ಅಂತೇಳಿ. ಆದ್ರೆ ಆ ಎಷ್ಟೋ ವರ್ಷಗಳು, ಒಂದು 50 ವರ್ಷ ಕಳೆದ ನಂತರ ಅವರು ಕನ್ಕ್ಲೂಷನ್ಗೆ ಬರುವಂತದ್ದು. ಇದರಿಂದ ಏನಾಗ್ತದೆ, ಹಣ, ಸಮಯ, ಶಕ್ತಿ ಎಲ್ಲವೂ ಕೂಡ ವೇಸ್ಟ್ ಆಗುತ್ತೆ. ಹಾಗಾಗಿ ನಾವು ಶಾಸ್ತ್ರವನ್ನು ಫಾಲೋ ಮಾಡಬೇಕು. ನಮಗೆ ಗೊತ್ತಾಗುತ್ತೆ ಯಾವುದು ಅಂತ ಹೇಳಿ, ಯಾವುದು ಪ್ಯೂರ್. ಈಗ ಗೊತ್ತಾಗಿದೆ ನಮ್ಗೆ, ಸಗಣಿ ಪ್ಯೂರ್ ಅಂತ ಗೊತ್ತಿದೆ, ಅದು ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಹಾಗಾಗಿ ಶಬ್ದ ಪ್ರಮಾಣ ಯಾವಾಗಲೂ ಒಳ್ಳೆಯದು. ಇದು ಯಾಕೆ ಇಲ್ಲಿ ತಿಳಿಸಲಾಗ್ತದೆ ಅಂತ ಹೇಳಿದ್ರೆ, ಈಗ ನೋಡ್ಬೋದು ನೀವು ಇಲ್ಲಿ, ಈಗ ಕೃಷ್ಣನ ದೇಹದಿಂದ ಬರುವಂತ ಕಿರಣ, ಇದನ್ನ ಸೂರ್ಯನಿಗೆ ಹೋಲಿಸಲಾಗ್ತದೆ. ಈಗ ಸೂರ್ಯನ ಕಿರಣ, ಈಗ ನೀವು ನೋಡ್ಬೋದು, ಮಧ್ಯಾಹ್ನದ ಹೊತ್ತಿಗೆ ಬಿಸಿಲಿಗೆ ಸೂರ್ಯನ ಕಿರಣವನ್ನು ನೋಡ್ತೀರಾ. ಸೂರ್ಯನ ಕಿರಣ ಆಯ್ತು, ನಂತರ ಸೂರ್ಯನ ಮೇಲ್ಮೈ, ಸನ್ ಪ್ಲೇಟ್ ಅಂತ ಹೇಳಲಾಗ್ತದೆ. ಅಂದ್ರೆ ಈಗ ಕೃಷ್ಣನಿಗೆ ಹೋಲಿಸಿದ್ರೆ, ಕೃಷ್ಣನಿಂದ ದೇಹದ ಕಿರಣ ಏನ್ ಬರ್ತದೆ, ಇದನ್ನು ಬ್ರಹ್ಮನ್ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ನಂತರ ಆ ಕೃಷ್ಣನ ಎಫಲ್ಜೆನ್ಸ್ ಏನ್ ಹೇಳ್ತಾರೆ, ಅದನ್ನು ಬ್ರಹ್ಮನ್ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ನಂತರ ಕೃಷ್ಣ ನಮ್ಮೆಲ್ಲರ ಹೃದಯದಲ್ಲಿ ಕ್ಷೀರೋದಕಷಾಯ ವಿಷ್ಣು ಆಗಿರ್ತಾರೆ, ಇದನ್ನು ಪರಮಾತ್ಮ ಸಾಕ್ಷಾತ್ಕಾರ ಅಂತ ಹೇಳಲಾಗ್ತದೆ. ನಂತರ ಸೂರ್ಯನಿಗೆ ಇದನ್ನು ಹಾಗೆ ಮುಂದುವರಿಸ್ತಾ ಹೋಲಿಕೆ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಸೂರ್ಯ ಗ್ರಹ, ಸೂರ್ಯಲೋಕ, ಅಲ್ಲಿ ವಿವಸ್ವಾನಿದ್ದಾನೆ, ಇದು ಭಗವಾನ್ ಸಾಕ್ಷಾತ್ಕಾರ. ಅದನ್ನು ಇಲ್ಲಿ ಕೃಷ್ಣನಿಗೆ ಹೋಲಿಸಿದ್ರೆ ನೋಡಿದ್ರೆ ನೀವು ನೋಡ್ಬೋದು, ವೃಂದಾವನದಲ್ಲಿ ಕೃಷ್ಣ ಈ ರೀತಿಯಾಗಿ ಇದ್ದಾನೆ, ಭಗವಾನ್ ಸಾಕ್ಷಾತ್ಕಾರ. ಈಗ ಮೊದಲಿಗೆ ಆ ಒಂದು ಬ್ರಹ್ಮನ್ ಸಾಕ್ಷಾತ್ಕಾರ, ಇದು ಜ್ಞಾನಿಯವರಿಗೆ ಏನ್ ತಿಳಿಯುತ್ತೆ ಅಂತ ಹೇಳಿದ್ರೆ, ನಾನು ಈ ದೇಹವಲ್ಲ, ನಾನು ಆತ್ಮ ಅಂತೇಳಿ ತಿಳಿಯುತ್ತೆ. ಇನ್ನು ಯೋಗಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಪರಮಾತ್ಮ ಸಾಕ್ಷಾತ್ಕಾರ, ನಮ್ಮ ಹೃದಯದಲ್ಲಿರುವ ಕ್ಷೀರೋದಕಷಾಯ ವಿಷ್ಣು, ಇದು ಪಾರ್ಷಿಯಲ್ ರಿಯಲೈಸೇಷನ್ ಅಂತ ಹೇಳಲಾಗ್ತದೆ. ಇದು ಕಂಪ್ಲೀಟ್ ಅಲ್ಲ, ಅದೇ ಅವರು ಅಲ್ಟಿಮೇಟ್ ಅಂತ ತಿಳಿತಾರೆ. ನಂತರ ಭಗವಾನ್ ಸಾಕ್ಷಾತ್ಕಾರ ಭಕ್ತನಿಗೆ ತಿಳಿಯುತ್ತೆ, ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಅಂತೇಳಿ. ಭಕ್ತನಿಗೆ ಎಲ್ಲವೂ ತಿಳಿದಿರುತ್ತೆ. ಇಲ್ಲಿ ಜ್ಞಾನಿಯವರಿಗೆ ನಾನು ಆತ್ಮವಲ್ಲ, ಇದು ನಾನು ದೇಹವಲ್ಲ, ನಾನು ಆತ್ಮ ಅಂತ ತಿಳಿಯುತ್ತೆ. ಇನ್ನು ಯೋಗಿಯವರಿಗೆ ತಿಳಿಯುತ್ತೆ ಆತ್ಮ ಮತ್ತು ಪರಮಾತ್ಮನ ಬಗ್ಗೆ, ಮತ್ತೆ ಭಕ್ತನಿಗೆ ತಿಳಿಯುತ್ತೆ ಆತ್ಮ, ಪರಮಾತ್ಮ ಮತ್ತು ಭಗವಂತನ ಬಗ್ಗೆ ತಿಳಿಯುತ್ತೆ. ಸೊ ಭಗವಾನ್ ಸಾಕ್ಷಾತ್ಕಾರ ಅಂತ ಹೇಳಿದ್ರೆ ವೈಕುಂಠಕ್ಕೆ ಹೋಗ್ಲಿಕ್ಕೆ ನಮಗೆ ಪರ್ಮಿಷನ್ ಸಿಗುವಂಥದ್ದು. ಇದು ಸಾಕ್ಷಾತ್ಕಾರ, ಕಂಪ್ಲೀಟ್ ಸಾಕ್ಷಾತ್ಕಾರ. ಇದನ್ನು ಶ್ರೀಮದ್ ಭಾಗವತದಲ್ಲಿ ಪರಮ ಸತ್ಯದ ಈ ಕಲ್ಪನೆಯನ್ನು ವಿವರಿಸಲಾಗಿದೆ. ಮೊದಲನೇ ಸ್ಕಂದದಲ್ಲಿ 2ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಹೀಗೆ ವಿವರಿಸಿದೆ. ವದಂತಿ ತತ್ವವಿದಸ್ತತ್ವಂ ಯಜ್ಞಾನಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದ್ಯತೆ. ಪರಮ ಸತ್ಯದ 3 ಅವಸ್ಥೆಗಳನ್ನು ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಾನ್ ಎಂದು ಕರೆಯುತ್ತಾರೆ. ಬ್ರಹ್ಮನ್ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ ಮತ್ತು ಭಗವಾನ್ ಸಾಕ್ಷಾತ್ಕಾರ. ಭಗವಾನ್ ಸಾಕ್ಷಾತ್ಕಾರ ಕಂಪ್ಲೀಟ್ ಸಾಕ್ಷಾತ್ಕಾರ ಅಂತ ಹೇಳಲಾಗ್ತದೆ. ಪರಿಪೂರ್ಣ ಸತ್ಯದ 3 ಅಂಶಗಳನ್ನು ಅರ್ಥ ಮಾಡಿಕೊಳ್ಳುವುದು, ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಾನ್. ಓಕೆ, ಈಗ ಅರ್ಜುನನ ಪ್ರಶ್ನೆಗಳೇನಿದ್ವೋ, ಮೊದಲನೇ ಪ್ರಶ್ನೆ ಅರ್ಜುನ ಹೇಳುವಂಥದ್ದು, ನಿಮಿಷ, ಏನ್ ಹೇಳ್ತಾನೆ ಅವನು, ಸಹಾನುಭೂತಿ. ಅದಕ್ಕೆ 2ನೇ ಅಧ್ಯಾಯದಲ್ಲಿ ಕೃಷ್ಣನ ಉತ್ತರ 11ರಿಂದ 30ನೇ ಶ್ಲೋಕದಲ್ಲಿ ನೀವು ನೋಡ್ಬೋದು. ನಾನು ಯಾರು? ಸೊ ನಾವು ದೇಹದಿಂದ ಗುರುತಿಸಿಕೊಳ್ತೇವೆ, ಆದ್ರೆ ನಾನು ಈ ದೇಹವಲ್ಲ, ನಾನು ಆತ್ಮ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿರ್ಧೀರಸ್ತತ್ರ ನ ಮುಹ್ಯತಿ. ದೇಹಸ್ಥ ಆತ್ಮವು ಈ ದೇಹದಲ್ಲಿ ಬಾಲ್ಯದಿಂದ ಯೌವನಕ್ಕೆ, ಮುಪ್ಪಿಗೆ ಒಂದೇ ಸಮನೆ ಸಾಗುವ ರೀತಿಯಲ್ಲೇ ಆತ್ಮವು ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತದೆ. ಧೀರನಾದವನು ಇದರಿಂದ ಗೊಂದಲಕ್ಕೆ ಒಳಗಾಗುವುದಿಲ್ಲ. ಇಲ್ಲಿ ನನ್ನ ಅಸ್ತಿತ್ವ ಅಂತ ಹೇಳಿದ್ರೆ, ಈಗ ಐಹಿಕ ಶರೀರ ಅಂತ ಹೇಳಿದ್ರೆ ಇದು ಸ್ಥೂಲ ಶರೀರ, ಸಾವಿನಿಂದ ನಾಶವಾಗುತ್ತೆ, ಅದು ತಾತ್ಕಾಲಿಕ. ಇದನ್ನು ಪಂಚಮಹಾಭೂತಗಳಿಂದ ಮಾಡಲಾಗ್ತದೆ.
ಭೂಮಿ, ಅಗ್ನಿ, ನೀರು, ವಾಯು, ಆಕಾಶದಿಂದ. ಇದು ನಾಶವಾಗುವಂಥದ್ದು. ಆದ್ರೆ ಆತ್ಮ ಸಚ್ಚಿದಾನಂದ, ಆತ್ಮಕ್ಕೆ ಸಾವಿಲ್ಲ. ಇಲ್ಲಿ ಏನಾಗುತ್ತೆ? ಸೂಕ್ಷ್ಮ ಶರೀರ ಅಂತ ಹೇಳಿದ್ರೆ ಮನಸ್ಸು, ಬುದ್ಧಿ, ಅಹಂಕಾರ. ಸ್ಥೂಲ ಶರೀರ ಅಂತ ಹೇಳಿದ್ರೆ ಈ ಐಹಿಕ ಶರೀರ. ಸೂಕ್ಷ್ಮ ಶರೀರ ಅಂತ ಹೇಳಿದ್ರೆ ಮನಸ್ಸು, ಬುದ್ಧಿ, ಅಹಂಕಾರ. ಸೊ ಆತ್ಮ ಈ ಮರಣದ ನಂತರ ಸೂಕ್ಷ್ಮ ದೇಹ ಮತ್ತು ಆತ್ಮ ಬೇರೆ ದೇಹಕ್ಕೆ ಹೋಗುವಂಥದ್ದು. ಅದು ನಾಶ ಆಗೋದಿಲ್ಲ. ಹೇಗೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಹಳೆ ಬಟ್ಟೆಯನ್ನು ತೆಗೆದು ಹೊಸ ಬಟ್ಟೆಯನ್ನು ಧರಿಸಿದ ಹಾಗೆ ಅಂತ ಹೇಳಲಾಗ್ತದೆ. ಆತ್ಮ ಹೊಸ ದೇಹವನ್ನು ಬಿಟ್ಟುಕೊಂಡು ಹೋಗುವಂಥದ್ದು. ಈ ದೇಹವು ನಾಶವಾದಾಗ ನಾವು ಮಾಡಿರುವಂತಹ ಪಾಪ ಪುಣ್ಯಗಳ ಲೆಕ್ಕಾಚಾರದ ಮೇಲೆ ಸೂಕ್ಷ್ಮ ಶರೀರದಲ್ಲಿ ಇರುತ್ತೆ. ನಮ್ಮ ಕರ್ಮಗಳ ಪ್ರಕಾರ ಅದು ಇನ್ನೊಂದು ದೇಹವನ್ನು ಪಡೆಯುತ್ತೆ. ಆತ್ಮ ಪರಮಾತ್ಮನ ಒಂದು ಅಂಶ. ಕ್ವಾಲಿಟಿ ಅಂದ್ರೆ ಗುಣಾತ್ಮಕವಾಗಿ ಒಂದೇ ಆತ್ಮ ಪರಮಾತ್ಮ. ಆದ್ರೆ ಕ್ವಾಂಟಿಟಿಯಲ್ಲಿ ವ್ಯತ್ಯಾಸ ಇದೆ. ಹೇಗೆ? ಸಮುದ್ರದ ಒಂದು ಹನಿ ನೀರನ್ನು ತಂದು ಲ್ಯಾಬಲ್ಲಿ ನಾವು ಪರೀಕ್ಷೆ ಮಾಡಿದಾಗ ಅದು ಗುಣಾತ್ಮಕವಾಗಿ ಒಂದೇ ಆಗಿರುತ್ತೆ. ಆದ್ರೆ ಕ್ವಾಂಟಿಟಿಯಲ್ಲಿ ವ್ಯತ್ಯಾಸ ಇರುತ್ತೆ, ಪ್ರಮಾಣದಲ್ಲಿ ವ್ಯತ್ಯಾಸ ಇರುತ್ತೆ. ಹೀಗೆ ನಾವು ತಿಳಿಯುವಂಥದ್ದು. ಸೊ ಪರಮಾತ್ಮ ಎಲ್ಲರ ಹೃದಯದಲ್ಲಿದ್ದಾನೆ. ಆತ್ಮ ಒಂದು ದೇಹದಲ್ಲಿ ಇರ್ತದೆ. ಆತ್ಮ, ಪರಮಾತ್ಮ ಮತ್ತೆ ನಮ್ಮ ಸ್ಥೂಲ ದೇಹ, ಸೂಕ್ಷ್ಮ ದೇಹ ಯಾವುದು ಅಂತ ನಾವು ಈಗ ನೋಡಿದ್ವಿ. ಹಾಗಾಗಿ ಕೃಷ್ಣ ಹೇಳುವಂಥದ್ದು, ನೀನು ದುಃಖ ಪಡುವ ಅಗತ್ಯ ಇಲ್ಲ. ಯಾಕಂದ್ರೆ ದೇಹವು ನಾಶವಾಗ್ತದೆ, ಆದ್ರೆ ಆತ್ಮವು ನಾಶ ಆಗೋದಿಲ್ಲ. ನಿಮಿಷ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಆತ್ಮವನ್ನು ಶಸ್ತ್ರಗಳು ಕತ್ತರಿಸಲಾರವು, ಅಗ್ನಿಯು ಸುಡಲಾರದು, ನೀರು ನೆನೆಯಿಸಲಾರದು ಮತ್ತು ಗಾಳಿಯು ಒಣಗಿಸಲಾರದು. ಯಾಕೆಂತ ಹೇಳಿದ್ರೆ ಆತ್ಮ ಎಷ್ಟು ಚಿಕ್ಕದಿರುತ್ತೆ ಅಂತ ಹೇಳಿದ್ರೆ, ನಮ್ಮ ಕೂದಲಿನ ತುದಿಯ ಒಂದು 10,000 ಭಾಗ ಮಾಡಿದ್ರೆ, ಒಂದು ತುದಿಯ 10,000 ಭಾಗ ಮಾಡಿದ್ರೆ ಅದರಲ್ಲಿ ಒಂದು ಭಾಗವಾಗಿರ್ತದೆ. ಆತ್ಮ ತುಂಬಾ ಚಿಕ್ಕದು. ವಿಜ್ಞಾನಿಗಳು ಅದನ್ನು ಮೈಕ್ರೋಸ್ಕೋಪ್ ಅಲ್ಲಿ ನೋಡೋದಕ್ಕೆ, ಕಂಡುಹಿಡಿಯೋದಕ್ಕೆ ಆಗ್ಲಿಲ್ಲ. ಮನುಷ್ಯ ಬೇರೆ ಬೇರೆ ಬಟ್ಟೆ ಬದಲಾಯಿಸಿದ ಮಾತ್ರಕ್ಕೆ ಮನುಷ್ಯ ಬೇರೆ ಬೇರೆ ಆಗಲು ಸಾಧ್ಯವಿಲ್ಲ. ಅದೇ ರೀತಿ ಆತ್ಮ ದೇಹದಿಂದ ದೇಹಕ್ಕೆ ಸಾಗಿದ್ರೂ ಆತ್ಮ ಒಂದೇ ಆಗಿರ್ತದೆ. ಅಂದ್ರೆ ಒಂದೊಂದು ಆತ್ಮ ತನ್ನ ಕರ್ಮಾನುಸಾರವಾಗಿ ಮೃತ್ಯುವಿನ ನಂತರ ಅದು ಇನ್ನೊಂದು ದೇಹವನ್ನು ಪಡೆಯುತ್ತದೆ. ಇಲ್ಲಿ ಹೇಳುವಂಥದ್ದು, ಆತ್ಮವನ್ನು ಯಾವುದೇ ಶಸ್ತ್ರಗಳಿಂದ ಕತ್ತರಿಸಲಾಗೋದಿಲ್ಲ, ಅಗ್ನಿಯಿಂದ ಸುಡಲಾರದು ಮತ್ತು ನೀರಿನಿಂದ ನೆನೆಸಲಾಗೋದಕ್ಕೆ ಆಗೋದಿಲ್ಲ, ಗಾಳಿಯು ಕೂಡ ಒಣಗಿಸಲಾರದು. ಈಗ ಎರಡನೆಯ ಒಂದು ಪ್ರಶ್ನೆ ಏನಿರುತ್ತೆ ಅರ್ಜುನನದು, ಮೊದಲನೆಯ ಪ್ರಶ್ನೆ ಇದು ಸಹಾನುಭೂತಿ, ಎರಡನೇ ಪ್ರಶ್ನೆ ಬಂದು ಸಂತೋಷವಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಭಗವಂತ ಹೇಳ್ತಾರೆ, ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಚಿತ್ವಾ ವಾ ಭೋಕ್ಷ್ಯಸೆ ಮಹೀಂ ತಸ್ಮಾದುತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯಃ. ಕುಂತಿಯ ಮಗನಾದ ಅರ್ಜುನನೇ, ನೀನು ಯುದ್ಧದಲ್ಲಿ ಮಡಿದು ಸ್ವರ್ಗವನ್ನು ಸೇರುತ್ತೀಯೇ ಅಥವಾ ಗೆದ್ದು ಭೂಮಿಯ ಮೇಲೆ ರಾಜ್ಯವನ್ನು ಅನುಭವಿಸುತ್ತೀಯೇ? ಆದ್ದರಿಂದ ದೃಢ ನಿಶ್ಚಯ ಮಾಡಿ ಎದ್ದೇಳು, ಯುದ್ಧ ಮಾಡು. ನೀನು ಏನು ಇಲ್ಲಿ ಬೇಸರ ಪಡುವ ಅಗತ್ಯವೇ ಇಲ್ಲ. ನೀನು ಯುದ್ಧದಲ್ಲಿ ಸತ್ರೆ ಸ್ವರ್ಗ ಸೇರ್ತೀಯ. ಯಾಕೆಂತ ಹೇಳಿದ್ರೆ ಅದು ಕುರುಕ್ಷೇತ್ರ, ಅಲ್ಲಿ ಭಗವಂತನ ಎದುರೇ ಯುದ್ಧ ಮಾಡುವ ಕಾರಣ ಎಲ್ಲರೂ ಕೂಡ ಸ್ವರ್ಗಕ್ಕೆ ಹೋಗ್ತಾರೆ. ಇನ್ನು ಯುದ್ಧದಲ್ಲಿ ಗೆದ್ರೆ ಏನಾಗುತ್ತೆ? ಈ ಭೂಮಿಯ ಮೇಲೆ ರಾಜ್ಯವನ್ನು ಅನುಭವಿಸ್ತೀಯ. ಆದ್ರಿಂದ ದೃಢ ನಿಶ್ಚಯ ಮಾಡಿ ಎದ್ದೇಳು, ಯುದ್ಧ ಮಾಡು.
ಯಾವುದಕ್ಕೂ ಯೋಚನೆ ಮಾಡಬೇಡ. ಇಲ್ಲಿ ನೋಡ್ಬೋದು ನೀವು ಅರ್ಜುನ, ಇದು ಕೃಷ್ಣ ಅರ್ಜುನನಿಗೆ ಹೇಳುವಂಥದ್ದು. ಅವಾಚ್ಯವಾದಾಂಶ್ಚ ಬಹೂನ್ ವಿದಿಶ್ಯಂತಿ ತವಾಹಿತಾಃ ನಿಂದಂತಸ್ತವ ಸಾಮರ್ಥ್ಯಂ ತತೋ ದುಃಖಾತರಂ ನು ಕಿಂ. ನಿನ್ನ ಶತ್ರುಗಳು ನಿನ್ನ ವಿಷಯವಾಗಿ ಅವಾಚ್ಯ ಶಬ್ದಗಳನ್ನಾಡುವರು, ನಿನ್ನ ಸಾಮರ್ಥ್ಯವನ್ನು ನಿಂದಿಸುವರು. ನಿನಗೆ ಇದಕ್ಕಿಂತ ಹೆಚ್ಚು ದುಃಖಕರವಾದದ್ದು ಏನುಂಟು? ಸೊ ಇಲ್ಲಿ ದುರ್ಯೋಧನ ಮತ್ತಿತರರು ಏನ್ ಮಾಡ್ತಾರೆ, ಅರ್ಜುನ ಹೇಳಿ ಅವನಿಗೆ ಯುದ್ಧ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅದಕ್ಕೆ ಕಾಡಿಗೆ ಹೋಗ್ತಾ ಇದ್ದಾನೆ ಅಂತ ಹೇಳಿ ನಿನ್ನ ನಿಂದಿಸ್ತಾರೆ. ಇದರಿಂದ ನಿನಗೆ ಇದು ದುಃಖಕರ ಅಲ್ವಾ ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳುವಂಥದ್ದು ಅರ್ಜುನನಿಗೆ. ಇನ್ನು ಮೂರನೆಯ ಕಾರಣ ಏನ್ ಕೊಡ್ತಾನೆ, ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ಪಾಪ ಚಟುವಟಿಕೆಯ ಭಯ. ಈ ಗುರು ಹಿರಿಯರು ಎಲ್ಲ ಇದ್ದಾರೆ, ತನ್ನ ಬಂಧು ಬಾಂಧವರೆಲ್ಲ ಇದ್ದಾರೆ, ಇವರನ್ನೆಲ್ಲ ಸಾಯಿಸಿದ್ರೆ ನನಗೆ ಪಾಪ ಬರ್ತದೆ ಅಂತ ಹೇಳಿದಕ್ಕೆ ಕೃಷ್ಣ ಉತ್ತರವನ್ನು ಕೊಡ್ತಾ ಇದ್ದಾನೆ. ನೇಹಾಭಿಕ್ರಮನಾಶೋ ಅಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಈ ಪರಿಶ್ರಮದಲ್ಲಿ ನಷ್ಟವಾಗಲಿ ಕುಗ್ಗುವುದಾಗಲಿ ಇಲ್ಲ. ಈ ಮಾರ್ಗದಲ್ಲಿ ಸಾಧಿಸುವ ಸ್ವಲ್ಪ ಪ್ರಗತಿಯು ಮನುಷ್ಯನನ್ನು ಮಹಾಭಯದಿಂದ ಕಾಪಾಡುತ್ತದೆ. ಸೊ ಇಲ್ಲಿ ಆಧ್ಯಾತ್ಮಿಕದಲ್ಲಿ ಹೇಗೆ ಅಂದ್ರೆ, ಸ್ವಲ್ಪ ಮಾಡಿದ್ರೂ ಕೂಡ ನಮಗೆ ಭಗವಂತನ ಅನುಗ್ರಹ ಇರುತ್ತೆ. ಆದ್ರೆ ಭೌತಿಕವಾಗಿ ಹಾಗೆ ಅಲ್ಲ. ಭೌತಿಕವಾಗಿ ನಾವು ಏನೇ ಮಾಡಿದ್ರು ಕೂಡ ಅದರಲ್ಲಿ 100% ಇರ್ಲೇಬೇಕು. ಸ್ವಲ್ಪ ಮಾಡಿ ಬಿಟ್ರೆ ನಮಗೆ ಅದರಲ್ಲಿ ಏನು ಲಾಭ ಇಲ್ಲ. ಆದ್ರೆ ಆಧ್ಯಾತ್ಮಿಕದಲ್ಲಿ ಹಾಗೆ ಅಲ್ಲ, ಸ್ವಲ್ಪ ಮಾಡಿದ್ರು ಕೂಡ ಅದು ನಮಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ನೆಕ್ಸ್ಟ್ ಜನ್ಮಕ್ಕೆ. ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಹನುಮಾನ್ ತನ್ನ ಕೋಪವನ್ನು, ಈಗ ಕೋಪ ಒಳ್ಳೆಯದಲ್ಲ ಹೇಳ್ತಾರೆ, ಆದ್ರೆ ಇಲ್ಲಿ ಹನುಮಾನ್ ತನ್ನ ಕೋಪವನ್ನು ರಾಮನ ಸೇವೆಗಾಗಿ ಮೀಸಲಾಗಿರುವಂಥದ್ದು, ಇಡುವಂಥದ್ದು. ಇದರಿಂದ ಏನಾಗ್ತದೆ, ಒಳ್ಳೆಯದೇ ಆಗುವಂಥದ್ದು. ಹಾಗಾಗಿ ಭಗವಂತನ ಸೇವೆ ಮಾಡೋದ್ರಿಂದ ಯಾವುದೇ ಪಾಪ ಸಂಭವಿಸುವುದಿಲ್ಲ. ಹಾಗಾಗಿ ಇಲ್ಲಿ ಕೃಷ್ಣ ಹೇಳುವಂಥದ್ದು, ನೀನು ಯುದ್ಧ ಮಾಡು. ಇನ್ನು ನಾಲ್ಕನೆಯ ಒಂದು ಕಾರಣ ಹೇಳುವಂಥದ್ದು, ಕುಟುಂಬ ಸಂಪ್ರದಾಯಗಳು ನಾಶವಾಗ್ತವೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಸೈನಿಕರೆಲ್ಲ ಸತ್ತು ಹೋದ್ರೆ ಅವರ ಹೆಂಡತಿ ಮಕ್ಕಳು ಬೀದಿ ಪಾಲಾಗ್ತಾರೆ, ಮತ್ತೆ ಅವರಿಗೆ ಯಾರು ಒಂದು ಗೈಡ್ ಮಾಡುವವರು ಇರೋದಿಲ್ಲ. ಕುಟುಂಬ ಸಂಪ್ರದಾಯಗಳು ನಾಶ ಆಗುತ್ತೆ ಅಂತೇಳಿ ಅರ್ಜುನನ ಒಂದು ಅನಿಸಿಕೆ ಆಗಿರ್ತದೆ. ಅದಕ್ಕೆ ಭಗವಂತ ಉತ್ತರಿಸುವಂಥದ್ದು, ಯಾವನರ್ಥ ಉದಾಪಾನೆ ಸರ್ವತಾ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಒಂದು ಸಣ್ಣ ಬಾವಿ ಮಾಡುವ ಕೆಲಸವನ್ನೆಲ್ಲ ದೊಡ್ಡ ಜಲಾಶಯವೂ ಮಾಡಬಲ್ಲದು. ಹಾಗೆಯೇ ವೇದಗಳ ಹಿಂದಿರುವ ಉದ್ದೇಶಗಳನ್ನು ತಿಳಿದವನಿಗೆ ವೇದಗಳ ಎಲ್ಲಾ ಪ್ರಯೋಜನವೂ ಆಗುತ್ತದೆ. ಸೊ ಇಲ್ಲಿ ವೇದಗಳ ಅಧ್ಯಯನದ ಗುರಿ ಏನು ಅಂತ ಹೇಳಿದ್ರೆ ಶ್ರೀಕೃಷ್ಣನನ್ನು ಅರಿತುಕೊಳ್ಳೋದು ಅಂತೇಳಿ. ಆದ್ರಿಂದ ಆತ್ಮ ಸಾಕ್ಷಾತ್ಕಾರದ ಅರ್ಥ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳೋದು, ಅವನೊಡನೆ ಅನಂತವಾದ ಸಂಬಂಧವನ್ನು ಪಡೆಯೋದು. ಇಲ್ಲಿ ಕೃಷ್ಣ ಹೇಳುವಂಥದ್ದು, ಯುಧಿಷ್ಠಿರನಂತವನ ರಾಜನಾದ್ರೆ ಕುಂತಿದೇವಿಯನ್ನು ಹೇಗೆ, ತನ್ನ ತಾಯಿ ಕುಂತಿದೇವಿಯನ್ನು ಹೇಗೆ ನೋಡಿಕೊಳ್ತಾನೆ, ಅದೇ ರೀತಿ ಎಲ್ಲರನ್ನೂ ನೋಡಿಕೊಳ್ತಾನೆ ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳುವಂಥದ್ದು. ಇನ್ನು ಅನಿರ್ಣಯ 5ನೇ ಕಾರಣ ಕೊಡುವಂಥದ್ದು, ವ್ಯವಸಾಯಾತ್ಮಿಕ ಬುದ್ಧಿ ರೇಖೇಹ ಕುರುನಂದನ ಬಹುಶಾಖಾ ಹೆನಂತಾಶ್ಚ ಬುದ್ಧಯೋ ಅವ್ಯವಸಾಯಿನಾಂ. ಈ ಮಾರ್ಗದಲ್ಲಿ ಇರುವವರು ದೃಢ ಸಂಕಲ್ಪ ಹೊಂದಿರ್ತಾರೆ ಮತ್ತು ಅವರಿಗೆ ಒಂದೇ ಗುರಿ, ಪ್ರೀತಿಯ ಕುರುನಂದನನೇ. ನಿಶ್ಚಯ ಸ್ವಭಾವವಿಲ್ಲದವರ ಬುದ್ಧಿಗೆ ಅನೇಕ ಶಾಖೆಗಳಿರುತ್ತವೆ. ಈಗ ಕೃಷ್ಣ ಪ್ರಜ್ಞೆಯಲ್ಲಿದ್ರೆ, ಭಗವಂತನ ಒಂದು ಸೇವೆ ಮಾಡ್ತಾ ಇದ್ರೆ, ಭಕ್ತಿ ಸೇವೆ ಮಾಡ್ತಾ ಇದ್ರೆ ಅವರಿಗೆ ಒಂದೇ ಗುರಿ ಇರುತ್ತೆ. ಆದ್ರೆ ಯಾರು ಭಗವಂತನ ಸೇವೆಯನ್ನು ಮಾಡೋದಿಲ್ಲ ಅವರಿಗೆ 108 ಗುರಿಗಳು ಅಂತ ಹೇಳಿದ್ರೆ ಪ್ಲಾನ್ಸ್ ಚೇಂಜ್ ಆಗ್ತಾ ಇರುತ್ತೆ ಅವ್ರಿಗೆ. ಹಾಗಾಗಿ ಅವರಿಗೆ ಗೊಂದಲ ಕೂಡ ಇರುತ್ತೆ. ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಒಂದೇ ಗುರಿ ಇರುತ್ತೆ, ಭಗವಂತನ ಧಾಮಕ್ಕೆ ಹೋಗುವಂಥದ್ದು, ಭಗವಂತನ ಪ್ರೇಮವನ್ನು ಗಳಿಸುವಂಥದ್ದು. ಈ ರೀತಿಯಾಗಿ
ಇಲ್ಲಿ ಕೃಷ್ಣ ಹೇಳುವಂಥದ್ದು, ಅರ್ಜುನ ನೀನು ಬಾಲ್ಯದಲ್ಲಿರುವಾಗ ಗುರು ದ್ರೋಣಾಚಾರ್ಯರು ಏನ್ ಹೇಳ್ತಾರೆ, ಎಲ್ಲಾ ಶಿಷ್ಯರನ್ನು ಕರೆದು ಹೇಳ್ತಾರೆ, ನೀವು ಆ ಮರದಲ್ಲಿರುವ ಹಕ್ಕಿಗೆ ಬಾಣ ಹುಡ್ಬೇಕು ಅಂತ. ಆಗ ಅರ್ಜುನ ಎಲ್ಲಾ ಶಿಷ್ಯರನ್ನು ಕೇಳ್ತಾರೆ, ಆಚಾರ್ಯರು ಕೇಳ್ತಾರೆ, ಗುರುಗಳು ಏನ್ ಕಾಣಿಸ್ತಾ ಇದೆ ನಿಮಗೆ ಅಂತ ಹೇಳಿದಾಗ ಎಲ್ಲರೂ ಒಂದೊಂದು ಉತ್ತರವನ್ನು ನೀಡ್ತಾರೆ. ಆದ್ರೆ ಅರ್ಜುನ ಹೇಳ್ತಾನೆ, ಗುರುವರ್ಯ, ನನಗೆ ಪಕ್ಷಿಯ ಅಕ್ಷಯ ವಿನಃ ಬೇರೇನೂ ಕಾಣಿಸೋದಿಲ್ಲ ಅಂತೇಳಿ. ಅಂದ್ರೆ ಅಷ್ಟು ಒಂದು ದೃಢ ನಿರ್ಧಾರ ಇರುತ್ತೆ, ದೃಢ ನಿಶ್ಚಯ ಇರುತ್ತೆ. ಹಾಗಾಗಿ ಆ ದೃಢ ಸಂಕಲ್ಪ ಹೊಂದಿರ್ತಾರೆ. ಇದನ್ನ ಇಲ್ಲಿ ಜ್ಞಾಪಿಸ್ತಾ ಇದ್ದಾನೆ ಕೃಷ್ಣ. ನಿನ್ನಲ್ಲಿ ಆ ಒಂದು ದೃಢ ನಿರ್ಧಾರ ಇದೆ, ಇವಾಗ ಏನಾಯ್ತು ನಿನಗೆ, ಈ ರೀತಿಯಾದ ಗೊಂದಲದಲ್ಲಿ ಯಾಕಿದ್ದೀಯಾ, ಆ ಒಂದು ದೃಢ ನಿಶ್ಚಯದಿಂದ ನೀನು ಯುದ್ಧದ ಮಾಡು ಅಂತ ಹೇಳಿ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೂರ್ಮಾ ತೇ ಸಂಗೋತ್ಸ್ವ ಕರ್ಮಣಿ. ನಿನಗೆ ನಿಯೋಜಿತ ಕರ್ತವ್ಯವನ್ನು ಮಾಡುವುದಕ್ಕಷ್ಟೇ ಅಧಿಕಾರ, ಆದರೆ ಕರ್ಮಫಲಕ್ಕೆ ನಿನಗೆ ಅಧಿಕಾರವಿಲ್ಲ. ಕರ್ಮಫಲಕ್ಕೆ ನೀನು ಕಾರಣ ಎಂದು ಭಾವಿಸಲೇಬೇಡ. ಕರ್ಮವನ್ನು ಬಿಡಬೇಕೆಂದು ನಿನಗೆ ಮನಸ್ಸಾಗದಿರಲಿ. ಇದೆಲ್ಲರಿಗೂ ಕೂಡ ತಿಳಿದಿರುವಂತ ಶ್ಲೋಕ, ತುಂಬಾ ಫೇಮಸ್ ಶ್ಲೋಕ ಇದು ಅಲ್ವಾ. ಸೊ ಇಲ್ಲಿ ಹೇಳುವಂಥದ್ದು, ನಿನಗೆ ಏನ್ ಕೆಲಸ, ಈಗ ನಿನ್ಗೆ ಯುದ್ಧ ಮಾಡುವಂಥದ್ದು. ಹಾಗೆ ನಮಗೂ ಕೂಡ ಇದನ್ನು ಅನ್ವಯಿಸಲಾಗ್ತದೆ. ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು, ಆದ್ರೆ ಅದರ ಕರ್ಮ ಫಲಕ್ಕೆ ನಾವು ಅಂಟಿಕೊಂಡಿರಬಾರ್ದು, ಭಗವಂತನಿಗೆ ಬಿಟ್ಟು ಬಿಡಬೇಕು. ಹಾಗೆ ಇಲ್ಲಿ ಹೇಳುವಂಥದ್ದು, ಏನು ಅದರಿಂದ ರಿಸಲ್ಟ್ ಬರುತ್ತೆ ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ. ಹಾಗಂತ ಹೇಳ್ಬಿಟ್ಟು ನೀನು ಕೆಲಸ ಮಾಡದೇ ಇರೋದು, ಈಗ ಕೆಲಸ ಇಲ್ಲ, ರಿಸಲ್ಟ್ ಎಲ್ಲ ಭಗವಂತನಿಗೆ ಕೊಡ್ಬೇಕು, ನಾವು ಕೆಲಸ ಮಾಡೋದು ಬೇಡ ಅಂತ ಹೇಳಿ ಆ ರೀತಿಯಾದ ನಿರ್ಧಾರವನ್ನು ತೆಗೆದುಕೊಳ್ಬಾರ್ದು. ಕೆಲಸವನ್ನು ಮಾಡಬೇಕು ನಾವು. ಕರ್ಮವನ್ನು ಬಿಡಬೇಕೆಂದು ನಿನಗೆ ಮನಸ್ಸಾಗದಿರಲಿ. ಕರ್ಮವನ್ನು ಮಾಡ್ಲೇಬೇಕು, ಆದ್ರೆ ಕರ್ಮ ಫಲಕ್ಕೆ ನೀನು ಕಾರಣ ಎಂದು ಭಾವಿಸಲೇಬೇಡ. ಇದನ್ನ ನಾವು ನೋಡ್ಬೋದು, ಮಕ್ಕಳಿಗೀಗ ಪರೀಕ್ಷೆಯನ್ನು ಬರೀತಾರೆ, ತುಂಬಾ ಒಂದು ಎಫರ್ಟ್ ಆಗಿ ಓದಿರ್ತಾರೆ, ಅವ್ರಿಗೆ ಇರುತ್ತೆ ನನಗೆ ಈ ಸಲ ಒಂದು 99 ಬರಲೇಬೇಕು 100 ಅಲ್ಲಿ ಅಂತ. ಆ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಇರ್ತಾರೆ, ಆದ್ರೆ ರಿಸಲ್ಟ್ ಬಂದಾಗ ಅವರಿಗೆ ಕಡಿಮೆ ಬರ್ಬೋದು. ಹಾಗಾಗಿ ಅಲ್ಲಿ ಅವ್ರ ಶ್ರಮವನ್ನು ಹಾಕ್ಬೇಕು ಸರಿ, ಆದ್ರೆ ಆ ತೀವ್ರವಾದ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇರಬಾರ್ದು. ಏನೋ ಒಂದು ತಪ್ಪಾಗಿರ್ಬೋದು, ಆ ರೀತಿಯ ಸಮಾಧಾನದಲ್ಲಿ ಇರ್ಬೇಕು, ಅವಾಗ ಯಾವುದೇ ಗೊಂದಲ ಉಂಟಾಗೋದಿಲ್ಲ. ಈ ರೀತಿಯಾಗಿ ನಾವು ಇದನ್ನ ಉದಾಹರಿಸ್ಬೋದು. ಹಾಗಾಗಿ ಇಲ್ಲಿ ಭಗವಂತ ಹೇಳುವಂಥದ್ದು, ಈ ಕ್ಷತ್ರಿಯನ ಧರ್ಮ ಏನಾಗಿರುತ್ತೆ, ಯುದ್ಧ ಮಾಡುವಂಥದ್ದು. ಹಾಗಾಗಿ ನಿನ್ನ ಕರ್ತವ್ಯವನ್ನು ಮಾಡುವುದಕ್ಕಷ್ಟೇ ನಿನಗೆ ಅಧಿಕಾರ. ಭಗವಂತನ ಆಜ್ಞೆ ಇದೆ, ಅದನ್ನು ಪಾಲಿಸ್ಬೇಕು, ಆದ್ರೆ ಅದರ ಒಂದು ರಿಸಲ್ಟಿಗೆ ಯಾವುದೇ ಹೊಣೆ ಆಗೋದಿಲ್ಲ. ರಿಸಲ್ಟ್ ಅನ್ನು ಭಗವಂತನಿಗೆ ಬಿಟ್ಬಿಡುವಂಥದ್ದು, ಆದ್ರೆ ಕರ್ತವ್ಯವನ್ನು ಮಾಡಬೇಕು. ಶ್ರೀ ಭಗವಾನುವಾಚ ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನೇವಾತ್ಮನಾ ತುಷ್ಟಃ ಸ್ಥಿತ ಪ್ರಜ್ಞಸ್ತದೋಚ್ಯತೆ. ದೇವೋತ್ತಮ ಪರಮಪುರುಷನು ಹೇಳಿದನು, ಪಾರ್ಥ, ಮನಸ್ಸಿನ ಕಲ್ಪನೆಗಳಿಂದ ಇಂದ್ರಿಯ ಸುಖದ ವಿವಿಧ ಬಯಕೆಗಳು ಉಂಟಾಗುತ್ತವೆ. ಒಬ್ಬ ಮನುಷ್ಯನು ಇಂದ್ರಿಯ ಸುಖದ ಎಲ್ಲ ಬಗೆಯ ಆಸೆಗಳನ್ನು ತ್ಯಜಿಸಿ ಅವನ ಮನಸ್ಸು ಪರಿಶುದ್ಧವಾಗಿ ಆತ್ಮದಲ್ಲೇ ಸಂತುಷ್ಟನಾದಾಗ ಆತ್ಮನನ್ನು ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿ ಇರುವನೆಂದು ಕರೆಯುವರು. ಇಲ್ಲಿ ಭಗವಂತ ಹೇಳುವಂಥದ್ದು, ಮನಸ್ಸಿನ ಕಲ್ಪನೆಗಳಿಂದ ಇಂದ್ರಿಯ ಸುಖದ ವಿವಿಧ ಬಯಕೆಗಳು ಉಂಟಾಗ್ತವೆ. ಇಂದ್ರಿಯ ಸುಖದ ವಿವಿಧ ಬಯಕೆಗಳು, ಹಾಗಾಗಿ ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಹೇಳುವಂಥದ್ದು, ನಮ್ಮ ಇಂದ್ರಿಯಗಳನ್ನು ನಾವು ಭಗವಂತನ ಸೇವೆಗೆ ಮೀಸಲಾಗಿಡ್ಬೇಕು. ಹೇಗೆ ಅಂಬರೀಷ್ ಮಹಾರಾಜರು ಕಣ್ಣಿನಿಂದ ಭಗವಂತನನ್ನು ನೋಡ್ಲಿಕ್ಕೆ, ಬಾಯಿಯಿಂದ ಭಗವಂತನ ಬಗ್ಗೆ ಭಾಗವತಂ ಪ್ರವಚನ ಮಾಡ್ಲಿಕ್ಕೆ, ಈ ರೀತಿಯಾಗಿ ಭಗವಂತನ ನಾಮ ಜಪಿಸುವುದಕ್ಕೆ, ಹಾಗೆ ಕಿವಿಯಿಂದ ಭಗವಂತನ ಬಗ್ಗೆ ಕೇಳೋದಕ್ಕೆ, ಬಾಯಿಂದ ಭಗವಂತನಿಗೆ ಮಾಡಿದ ಏನು ಪ್ರಸಾದವನ್ನು ನೈವೇದ್ಯವನ್ನು ಮಾಡಿರ್ತಾರೆ ಆ ಪ್ರಸಾದವನ್ನು ಸ್ವೀಕರಿಸುವಂಥದಕ್ಕೆ, ಈ ರೀತಿಯಾಗಿ ನಮ್ಮ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ನಾವು ತೊಡಗಿಸಿಕೊಂಡಾಗ ನಮಗೆ ಮನಸ್ಸು ಕೂಡ ವಿಚಲಿತ ಆಗೋದಿಲ್ಲ. ಇಂದ್ರಿಯಗಳು ಕಂಟ್ರೋಲ್ ಇದ್ರೆ ಮನಸ್ಸು ಕೂಡ ಕಂಟ್ರೋಲ್ ಅಲ್ಲಿ ಇರುತ್ತೆ. ಇಲ್ಲದಿದ್ರೆ ಏನಾಗುತ್ತೆ, ಒಬ್ಬ ಮನುಷ್ಯನು ಇಂದ್ರಿಯ ಸುಖದ ಎಲ್ಲಾ ಬಗೆಯ ಆಸೆಗಳನ್ನು ತ್ಯಜಿಸಿ ಅವನ ಮನಸ್ಸು ಪರಿಶುದ್ಧವಾಗಿ ಆತ್ಮದಲ್ಲೇ ಸಂತುಷ್ಟನಾದಾಗ ಆತನನ್ನು ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿರುವನೆಂದು ಕರೆಯುವರು. ಇದು ಸ್ಥಿತ ಪ್ರಜ್ಞನ ಲಕ್ಷಣವಾಗಿರ್ತದೆ. ಯಾರು? ಮುಕ್ತಾತ್ಮರ ಲಕ್ಷಣ. ಇಲ್ಲಿ ನೋಡ್ಬೋದು ನೀವು, ಪ್ರಹ್ಲಾದ್ ಮಹಾರಾಜರು, ಆ ಪ್ರಹ್ಲಾದನಿಗೆ ತಂದೆ ಹಿರಣ್ಯಕಶಿಪು ಎಷ್ಟೆಲ್ಲ ಒಂದು ಕಷ್ಟಗಳನ್ನು ಕೊಟ್ಟರು ಕೂಡ ಸ್ಥಿತಪ್ರಜ್ಞನಾಗಿರ್ತಾನೆ ಪ್ರಹ್ಲಾದ. ಯಾವುದೇ ಒಂದು ಕಷ್ಟಕ್ಕೆ ಅವನು ಗೊಂದಲಕ್ಕೆ ಒಳಗಾಗುವುದೇ ಇಲ್ಲ, ದೃಢ ನಿರ್ಧಾರವಾಗಿರ್ತಾನೆ. ಹರಿನಾಮ ಸ್ಮರಣೆಯನ್ನು ಮಾಡೋದು ಬಿಟ್ಟರೆ ಬೇರೇನು
ಅವನು ಯಾವುದಕ್ಕೂ ಕೂಡ ಅವನು ಮನಸ್ಸನ್ನು ಮಾಡ್ತಾ ಇರ್ಲಿಲ್ಲ. ಈ ರೀತಿಯಾಗಿ ಸ್ಥಿತಪ್ರಜ್ಞರಾಗಿರ್ತಾರೆ. ಹಾಗಿದ್ರೆ ಮಾತ್ರ ಭಗವಂತನ ಒಂದು ಧಾಮಕ್ಕೆ ಹೋಗ್ಲಿಕ್ಕೆ ಅರ್ಹತೆಯನ್ನು ಪಡೀತಾರೆ. ಸಾಮಾನ್ಯ ಎಂದು ಭಾವಿಸುವ ಚಿಂತನೆಯು ಅತೃಪ್ತ ಕಾಮ ಮತ್ತು ಕೋಪವಾಗಿ ಹೇಗೆ ಬದಲಾಗಬಹುದು ಮತ್ತು ಒಬ್ಬರ ಅವನತಿಗೆ ಕಾರಣವಾಗಬಹುದು. ಸಾಮಾನ್ಯ ಎಂದು ಭಾವಿಸುವ ಚಿಂತನೆಯು ಅತೃಪ್ತ ಕಾಮ ಮತ್ತು ಕೋಪವಾಗಿ ಹೇಗೆ ಬದಲಾಗಬಹುದು. ಈಗ ಭಕ್ತರಾಗಿದ್ರೆ ನಮಗೆ ಗೊತ್ತಿದೆ, ಈಗ ಭಗವದ್ಗೀತೆಯನ್ನು ನೀವು ತಿಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಈಗ ಕೃಷ್ಣನ ಸೇವೆ ಮಾಡಬೇಕು, ನಾವು ಸೇವೆಯಲ್ಲಿ ತೊಡಗಿಕೊಳ್ಳೋದು ಅಂತ ಹೇಳಿದ್ರೆ, ಈಗ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದು ಅದು ಕೂಡ ಸೇವೆಯಾಗಿರ್ತದೆ. ಭಗವದ್ಗೀತೆ ಭಾಗವತಂ ಪುಸ್ತಕ ಓದುವಂಥದ್ದು, ಭಗವದ್ಗೀತೆ ಭಾಗವತಂ ಕ್ಲಾಸ್ ಕೇಳುವಂಥದ್ದು, ಇದೆಲ್ಲವೂ ಕೂಡ ಸೇವೆ ಆಗಿರ್ತದೆ. ನಾವು ಟೆಂಪಲ್ಗೆ ಹೋಗುವಂಥದ್ದು, ಅಲ್ಲಿ ಸೇವೆ ಮಾಡುವಂಥದ್ದು, ಈ ರೀತಿಯಾಗಿ. ಇದು ಅಲ್ಲದೆ ಇದ್ರೆ ಸಾಮಾನ್ಯವಾಗಿ ಏನೋ ಒಂದು ಈ ಅತೃಪ್ತ ಕಾಮ ಮತ್ತು ಕೋಪವಾಗಿ ಬದಲಾಗಬಹುದು ಮತ್ತು ಒಬ್ಬರ ಅವನತಿಗೆ ಹೇಗೆ ಕಾರಣವಾಗಬಹುದು, ಇದನ್ನು ನೀವು ಚಾಟಲ್ಲಿ ಹಾಕ್ಬೋದು. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷುಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತಿಸುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತದೆ. ಇಂತಹ ಆಸಕ್ತಿಯಿಂದ ಕಾಮವು ಹುಟ್ಟುತ್ತದೆ. ಕಾಮದಿಂದ ಕ್ರೋಧವು ಉದ್ಭವವಾಗುತ್ತದೆ. ಇಂದ್ರಿಯ ವಸ್ತುಗಳು, ಈಗ ಮದ್ಯಪಾನ ಮಾಡುವವರಿಗೆ ಆ ಮದ್ಯ ಹೇಳುವಂಥದ್ದು ಇಂದ್ರಿಯ ವಸ್ತು. ಅದರ ಬಗ್ಗೆ ಚಿಂತಿಸ್ತಾ ಇದ್ರೆ ಏನಾಗುತ್ತೆ, ಮನುಷ್ಯನಿಗೆ ಅದರಲ್ಲಿ ಆಸಕ್ತಿ ಹುಟ್ಟುತ್ತದೆ. ಐಹಿಕವಾದದ್ದು ಅಂತ ಹೇಳಿದ್ರೆ ಹಾಗೆ, ಯಾವುದು ಕೂಡ ತನಗೇನು ಖುಷಿ ಕೊಡ್ಬೇಕು, ಸಂತೋಷ ಕೊಡ್ಬೇಕು, ಇದರ ಬಗ್ಗೆ ಯೋಚನೆ ಮಾಡುವಂಥದ್ದು. ಇಂತಹ ಆಸಕ್ತಿಯಿಂದ ಕಾಮವು ಹುಟ್ಟುತ್ತದೆ, ಅದು ಬೇಕು ಅಂತ ಹೇಳಿ ಆಗ್ತದೆ. ಕಾಮದಿಂದ ಕ್ರೋಧವು ಉದ್ಭವ ಆಗ್ತದೆ, ಅದು ಸಿಗ್ಲಿಲ್ಲ ಅಂದ್ರೆ ಕೋಪ ಉಂಟಾಗ್ತದೆ. ಕ್ರೋಧಾದ್ಭವತಿ ಸಮ್ಮೋಹ, ಸಮ್ಮೋಹ ಸ್ಮೃತಿ ವಿಭ್ರಮಃ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಕ್ರೋಧದಿಂದ ಸಮ್ಮೋಹವು ಉಂಟಾಗುತ್ತದೆ, ಸಮ್ಮೋಹದಿಂದ ಸ್ಮೃತಿಯ ಭ್ರಮೆಯುಂಟಾಗುತ್ತದೆ, ಸ್ಮೃತಿ ಭ್ರಮೆಯಿಂದ ಬುದ್ಧಿ ನಾಶವಾಗುತ್ತದೆ. ಬುದ್ಧಿ ನಾಶವಾದಾಗ ಮನುಷ್ಯನು ಮತ್ತೆ ಐಹಿಕ ಪ್ರಪಂಚದಲ್ಲಿ ಮುಳುಗುತ್ತಾನೆ. ಏನಾಯ್ತು, ಕೋಪ ಬಂದಾಗ ಈ ಸಮ್ಮೋಹ ಉಂಟಾಗ್ತದೆ, ಸಮ್ಮೋಹದಿಂದ ಸ್ಮೃತಿಯ ಭ್ರಮೆ ಉಂಟಾಗುತ್ತದೆ, ಸ್ಮೃತಿ ಭ್ರಮೆಯಿಂದ ಬುದ್ಧಿ ನಾಶ ಆಗುತ್ತೆ. ಬುದ್ಧಿ ನಾಶ ಆದಾಗ ಮನುಷ್ಯ ಏನಾಗ್ತಾನೆ, ಮತ್ತೆ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಜನ್ಮ ಮೃತ್ಯು ಜರ ವ್ಯಾಧಿ ಈ ಒಂದು ಚಕ್ರದಲ್ಲಿ ಸಿಲುಕಿಕೊಳ್ತಾನೆ. ಅವನು ಸಾಯುವಾಗ ಯಾವ ಒಂದು ಭಾವದಲ್ಲಿ ಅವನು ಪ್ರಾಣವನ್ನು ಬಿಡ್ತಾನೆ, ಅದೇ ಅವನು ಕರ್ಮಾನುಸಾರವಾಗಿ ಮುಂದಿನ ಒಂದು ಜನ್ಮವು ನಿರ್ಧರಿತವಾಗ್ತದೆ. ಸೊ ಇದನ್ನು ಹೇಗೆ ತಿಳಿಬಹುದು ಅಂತ ಇಲ್ಲಿ ನೋಡಬಹುದು. ಇಂದ್ರಿಯ ವಸ್ತುವಿಂದ ಆಸಕ್ತಿ, ಆಸಕ್ತಿಯಿಂದ ಕಾಮ, ಕಾಮದಿಂದ ಕ್ರೋಧ, ಕ್ರೋಧದಿಂದ ಭ್ರಮೆ, ಭ್ರಮೆಯಿಂದ ಸ್ಮರಣೆಯ ವಿಸ್ಮಯ, ಸ್ಮರಣೆಯ ವಿಸ್ಮಯದಿಂದ ಬುದ್ಧಿ ನಾಶವಾಗ್ತದೆ. ಹಾಗಾಗಿ ನಾವು ಕೃಷ್ಣ ಪ್ರಜ್ಞೆಯಲ್ಲಿದ್ದು ಭಕ್ತಿ ಸೇವೆಯನ್ನು ಮಾಡ್ತಾ ಇದ್ರೆ, ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ರೆ ನಮಗೇನಾಗ್ತದೆ, ನಮ್ಮ ಈ ಇಂದ್ರಿಯಗಳು ಮನಸ್ಸು ಕಂಟ್ರೋಲ್ ಅಲ್ಲಿರುತ್ತೆ. ಇದನ್ನು ನಾವು ಮುಂದಿನ ಅಧ್ಯಾಯಗಳಲ್ಲಿ ಇನ್ನೂ ವಿವರವಾಗಿ ತಿಳಿಯಲಿದ್ದೇವೆ. ಅರ್ಜುನನ ಆಕ್ಷೇಪಣೆಗೆ ಕೃಷ್ಣನ ಪರಿಹಾರಗಳು. ಅರ್ಜುನ ಯಾಕೆ ಹೋರಾಡಲು ಬಯಸಲಿಲ್ಲ, 5 ಕಾರಣಗಳನ್ನು ನೀಡ್ತಾನೆ ಅರ್ಜುನ. ಸಹಾನುಭೂತಿ, ಇದಕ್ಕೆ ಕೃಷ್ಣ ಉತ್ತರಿಸುವಂಥದ್ದು 11ರಿಂದ 30ನೇ ಶ್ಲೋಕದಲ್ಲಿ. ನಾವು ದೇಹವಲ್ಲ, ನಾವು ಆತ್ಮ. ದೇಹವು ನಾಶವಾಗ್ತದೆ, ಆದ್ರೆ ಆತ್ಮವು ನಾಶ ಆಗೋದಿಲ್ಲ, ಅದು ಎಟರ್ನಲ್. ಸಚ್ಚಿತ್ ಆನಂದ ಅಂತ ಹೇಳಿದ್ರೆ, ಸತ್ ಅಂದ್ರೆ ನಾಲೆಜ್, ಸತ್ ಅಂದ್ರೆ ಎಟರ್ನಲ್, ಶಾಶ್ವತವಾಗಿರುವಂಥದ್ದು. ಚಿತ್ ಅಂದ್ರೆ ನಾಲೆಜ್, ಜ್ಞಾನ. ಆನಂದ, ಹ್ಯಾಪಿನೆಸ್. ಯಾಕಂತ ಹೇಳಿದ್ರೆ ನಮಗೆ ನಾವು ಏನು ಈ ದೇಹಕ್ಕೆ ಸುಖ ಹೇಳುವಂಥದ್ದು ದೇಹಕ್ಕೆ, ಶಾಂತಿ ಎನ್ನುವಂಥದ್ದು ಮನಸ್ಸಿಗೆ, ಆನಂದ ಹೇಳುವಂಥದ್ದು ಆತ್ಮಕ್ಕೆ. ಯಾವಾಗ ಆತ್ಮ ಸಂತೃಪ್ತಿ ಆಗುತ್ತೆ ಆಗ ದೇಹವು ಎಲ್ಲವೂ ತೃಪ್ತಿ ಆಗುವಂಥದ್ದು. ಆತ್ಮ ಸಂತೃಪ್ತಿ ಆಗೋದು ಹೇಗೆ ಅಂತ ಹೇಳಿದ್ರೆ, ಭಗವಂತನ ಜೊತೆ ಕನೆಕ್ಟ್ ಆಗ್ಬೇಕು, ಆತ್ಮ ಭಗವಂತನ ಜೊತೆ ಕನೆಕ್ಟ್ ಆಗ್ಬೇಕು. ಅದನ್ನು ಇಲ್ಲಿ ನಮಗೆ ಭಗವದ್ಗೀತೆಯಲ್ಲಿ ತಿಳಿಸಲಾಗ್ತದೆ, ಹೇಗೆ ಭಗವಂತನ ಜೊತೆ ಕನೆಕ್ಟ್ ಆಗುವಂಥದ್ದು.
ಯಾಕೆಂತ ಹೇಳಿದ್ರೆ ಆತ್ಮ ಪರಮಾತ್ಮ ಜೊತೆಯಾಗಿ ಇನ್ನೊಂದು ದೇಹಕ್ಕೆ ಹೋಗುವಂಥದ್ದು. ಪರಮಾತ್ಮನಿಗೆ ನಮ್ಮ ಬಗ್ಗೆ ಎಲ್ಲ ಗೊತ್ತಿರ್ತದೆ. ನಾವು ಎಷ್ಟು ಜನ್ಮ ಕಳೆದಿರ್ತೇವೆ, ಏನೇನ್ ಮಾಡಿರ್ತೇವೆ, ಎಲ್ಲ ಪರಮಾತ್ಮನಿಗೆ ಗೊತ್ತಿರ್ತದೆ. ಯಾಕೆ ಅದಕ್ಕೆ ಹೇಳುವಂಥದ್ದು ಮುಂದಿನ ಅಧ್ಯಾಯಗಳಲ್ಲಿ ನೀವು ನೋಡ್ಬೋದು ಹೇಗೆ ಪರಮಾತ್ಮ ಆ ಒಂದು ಜೀವಿಯ ಒಂದು ಬೆಸ್ಟ್ ಫ್ರೆಂಡ್, ಬೆಸ್ಟ್ ವೆಲ್ ವಿಷರ್, ಇದನ್ನೆಲ್ಲ ನಾವು ನೋಡ್ತೇವೆ. ಇನ್ನು ಎರಡನೇ ಕಾರಣ ಅರ್ಜುನ ಕೊಡುವಂಥದ್ದು ಸಂತೋಷವಿಲ್ಲ. ಇದನ್ನು ನೀವು 31ರಿಂದ 37ನೇ ಶ್ಲೋಕದಲ್ಲಿ ನೋಡ್ಬೋದು. ಸ್ವರ್ಗ ಅಥವಾ ರಾಜ್ಯ, ಯಾವುದೇ ಬೇಸರ ಪಟ್ಟುಕೊಳ್ಬೇಕಾಗಿಲ್ಲ. ಯುದ್ಧ ಮಾಡಿ ನೀನು ಸತ್ರೆ ನೀನು ಅದು ಸ್ವರ್ಗಕ್ಕೆ ಹೋಗ್ತೀಯಾ, ಇನ್ನು ಯುದ್ಧ ಮಾಡಿ ಗೆದ್ರೆ ರಾಜ್ಯವನ್ನು ಅನುಭವಿಸ್ತೀಯಾ ಅಂತ ಕೃಷ್ಣ ಹೇಳ್ತಾನೆ. ಪಾಪ ಚಟುವಟಿಕೆಗಳ ಭಯ, ಇದಕ್ಕೆ 33 ಮತ್ತು 38ರಿಂದ 53ನೇ ಶ್ಲೋಕದಲ್ಲಿ ಉತ್ತರವನ್ನು ನೀಡಲಾಗ್ತದೆ. ಭಕ್ತಿ ಚಟುವಟಿಕೆಯಲ್ಲಿ ಯಾವುದೇ ಪಾಪವಿಲ್ಲ. ಕುಟುಂಬ ಸಂಪ್ರದಾಯದ ನಾಶ 45ರಿಂದ 46 ಮತ್ತು 3ನೇ ಅಧ್ಯಾಯದ 24ನೇ ಶ್ಲೋಕದಲ್ಲಿ ಕೂಡ ಹೇಳಲಾಗ್ತದೆ. ವರ್ಣಶಂಕರವನ್ನು ತಡೆಯಲು ಆದರ್ಶಪ್ರಾಯರಾಗಿರಿ. ವರ್ಣಶಂಕರ ಅಂತ ಹೇಳಿದ್ರೆ ಇದು ಬೇಡದ ಸಂತತಿ ಅಂತ ಹೇಳಲಾಗ್ತದೆ. ಈಗ ಯುದ್ಧದಲ್ಲಿ ಸೈನಿಕರೆಲ್ಲ ಸತ್ತು ಹೋದ್ರೆ ಏನಾಗುತ್ತೆ, ಅಲ್ಲಿ ರಕ್ಷಣೆ ಇರೋದಿಲ್ಲ, ಹೆಂಡತಿ ಮಕ್ಕಳಿಗೆ ರಕ್ಷಣೆ ಇರೋದಿಲ್ಲ. ಹಾಗಾಗಿ ಇದನ್ನು ತಡೆಯೋದು ಹೇಗೆ? ಯುಧಿಷ್ಠಿರನಂತವನು ಮಹಾರಾಜನಾದ್ರೆ ಅಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಎಲ್ಲರನ್ನು ಕೂಡ ಕುಂತಿದೇವಿಯನ್ನು ತನ್ನ ತಾಯಿ ಕುಂತಿದೇವಿಯನ್ನು ಹೇಗೆ ನೋಡಿಕೊಳ್ತಾನೆ ಅದೇ ರೀತಿ ಎಲ್ಲರನ್ನು ನೋಡ್ತಾನೆ ಅವನು ಅಂತ ಕೃಷ್ಣ ಉತ್ತರಿಸುವಂಥದ್ದು. ನಿರ್ಣಯ, ಏನು ಡಿಸಿಷನ್ ತಗೊಳ್ಬೇಕಂತ ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಹೇಳ್ತಾನೆ ಅರ್ಜುನ. ಅದಕ್ಕೆ 41ನೆಯ ಒಂದು ಶ್ಲೋಕದಲ್ಲಿ ಉತ್ತರಿಸ್ತಾನೆ, ದೃಢ ನಿಶ್ಚಯದಿಂದ ಸ್ವಾಮಿಗೆ ಸೇವೆ ಮಾಡಿ. ಕೃಷ್ಣನ ಆಜ್ಞೆ ಇದೆ, ಅದನ್ನು ಪಾಲಿಸಬೇಕು ದೃಢ ನಿಶ್ಚಯದಿಂದ. ಯಾವುದೇ ಆ ಒಂದು ಫಲದ ನಿರೀಕ್ಷೆ ಇಟ್ಟುಕೊಳ್ಬಾರ್ದು. ಆದ್ರೆ ನಮ್ಮ ಕೆಲಸವನ್ನು ನಾವು ಮಾಡಲೇಬೇಕು, ಫಲದ ನಿರೀಕ್ಷೆಯನ್ನು ಇಟ್ಟುಕೊಳ್ಬಾರ್ದು ಅಂತ ಹೇಳಲಾಗ್ತದೆ. ಇವತ್ತಿನ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಕೇಳ್ಬೋದು, ಚಾಟಲ್ಲಿ ಕೂಡ ಹಾಕ್ಬೋದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ.